ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ವಾಕ್ಯವನ್ನೇ ಜೀವಿತಾವಧಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಬದುಕುತ್ತಾ ಇರುವವರು. ಇಲ್ಲದಿದ್ದರೆ ಭೂಲೋಕದಲ್ಲಿ ಉಷಣ ನಾಮಕನಾಗಿ ಹುಟ್ಟಿಕೊಂಡಂತಹ ನಾನು ಜೀವಯೋಗ್ಯತೆಯಿಂದಲಾಗಿ ಮಾಡಿದಂತಹ ಸಾಧನೆಯ ಬಲದಿಂದಲಾಗಿ ದೇವಗುರು ಎನ್ನುವಂತಹ ಪೀಠದಲ್ಲಿವರೆಗೆ ಮುಟ್ಟಿದ್ದೇನೆ ಅಂತಾದರೆ ಅದು ವ್ಯಕ್ತಿಗತವಾಗಿ ನಾನು ಮಾಡಿದಂತಹ ಸಾಧನೆಯೇ ಸರಿ. ಮನಸ್ಸಿಗೆ ಸಮಾಧಾನ ಉಂಟು. ಆದರೆ ಒಂದು ಬೇಸರ, ಹೇಳುವವರೆಲ್ಲ ಹೇಳ್ತಾರೆ, ರೂಢಿಯಲ್ಲೊಂದು ಮಾತೂ ಉಂಟು, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ಪರಮೇಶ್ವರ ದೇವರ ತಲೆಯಲ್ಲಿ ಬಿಲ್ವ ಪತ್ರೆ, ಈ ದೇವಗುರುವಿನ ತಲೆಯಲ್ಲಿ ತಾಪತ್ರೆ ಮುಗಿಲಿಕ್ಕಿಲ್ಲ ಅಂತ. ಯಾಕೆ? ನನ್ನಷ್ಟಕ್ಕೆ ನಾನು ಗಂಗಾ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ ಮುಂದುವರಿದಾಗಲೇ ನನ್ನ ಜೀವನದಲ್ಲಿ ನಡೆದಂತಹ ದುರ್ಘಟನೆ, ಅದರ ಬಗ್ಗೆ ಆಲೋಚಿಸುವಷ್ಟು ವ್ಯವಧಾನವೂ ನನಗಿಲ್ಲ, ಅದನ್ನು ಆಲೋಚಿಸಬೇಕಾದಂತಹ ಅನಿವಾರ್ಯತೆಯೂ ಇಲ್ಲ. ಆದರೆ ಗಂಗಾ ಸ್ನಾನ ಎನ್ನುವುದು ಚರಮ ಲಕ್ಷ್ಯ. ಯಾಕೆ? ನಾವು ಪಾಪಿಗಳು, ಪಾಪಾತ್ಮರು ಎನ್ನುವ ಕಾರಣಕ್ಕೆ ನಾವು ಭೂಲೋಕವನ್ನು ಸೇರಿ ಗಂಗಾ ಸ್ನಾನ ಮಾಡುವುದಲ್ಲ. ಗಂಗೆಯಲ್ಲಿರುವಂತಹ ಪುಣ್ಯ ಯಾವುದುಂಟೋ ಅದು ನಮ್ಮ ದೇಹವನ್ನು ಮತ್ತಷ್ಟು ಲೇಪಿಕೊಳ್ಳಿ ಎನ್ನುವ ಕಾರಣಕ್ಕೆ. ಪ್ರಪಂಚ ಅಂತ ಹೇಳಿದರೆ ಹಾಗೆ ಅಲ್ವೇ? ಪ್ರಪಂಚ ನಮಗೇನು ಕೊಟ್ಟಿದೆ ಎನ್ನುವುದನ್ನು ಕೇಳುವುದಲ್ಲ, ಪ್ರಪಂಚಕ್ಕೆ ನಮ್ಮಿಂದಲಾಗಿ ಕೊಡಲ್ಪಟ್ಟಂತಹ ಕೊಡುಗೆ ಯಾವುದುಂಟೋ, ಯಾವ ಸಾಧನೆಯನ್ನು ನಾವು ಮಾಡಿದ್ದೇವೆ, ಇದು ಪ್ರಪಂಚದಲ್ಲಿ ಕಾಣಿಸಲ್ಪಡುತ್ತದೆ. ದೇವಗುರು ಪೀಠವನ್ನು ಏರಿದ್ದೇನೆ ಎನ್ನುವಲ್ಲಿಗೆ ಕೇವಲ ನನ್ನದಾದಂತಹ ವ್ಯಕ್ತಿ ಸ್ವಾತಂತ್ರ್ಯವೋ ನನ್ನದಾದಂತಹ ಅಧಿಕಾರ ವ್ಯಾಪ್ತಿಯೋ ಅಲ್ಲಿಗೆ ಮುಗಿಯುವುದಲ್ಲ. ನನ್ನದಾದಂತಹ ಯೋಗ್ಯತೆ ಏನು? ಆಕಾಶ ಗಮನ, ನಿಗ್ರಹ ಅನುಗ್ರಹ ಶಕ್ತಿ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ಈ ಮೂರು ಯೋಗ್ಯತೆಯನ್ನು ಉಳ್ಳವ ನಾನಾಗಿದ್ದೇನೆ. ಸ್ವಶರೀರನಾಗಿ ಭೂಲೋಕವನ್ನು ಸೇರುವುದಕ್ಕೋ ಸ್ವಶರೀರನಾಗಿ ಸ್ವರ್ಗವನ್ನು ಸೇರುವಷ್ಟು ಯೋಗ್ಯತೆ ನನಗುಂಟು. ಎಂದಿನಂತೆ ಇಂದೂ ಕೂಡ ಗಂಗಾ ಸ್ನಾನಕ್ಕೆ ಹೊರಟಿದ್ದೇನೆ. ಮಾತಾಡುವುದಕ್ಕೆ ಹೋದರೆ ಕಾಲ ವಿಳಂಬವಾಗಿ ಹೋದೀತು. ಆದ್ದರಿಂದ ತಡ ಮಾಡುವುದಲ್ಲ, ಗಂಗಾ ಸ್ನಾನದೆಡೆಗೆ ಗಮಿಸ್ತೇನೆ. ನೋಡೋಣ. ಚೆಲುವಯ್ಯ ಚೆಲುವ ತಾನಿ ತಂದಾನೋ ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಚೆಲುವಯ್ಯ ಚೆಲುವ ತಾನಿ ತಂದಾನೋ ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಏರಿಂದ ತೋಜ ನಿಕ್ಲನ ಕಣ್ಣದಾನೆ ಬುಡತ್ತನ ಸ್ವಾಮಿ ದೇವರೇ ಈರೇ ಕಾಪುಲಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಓ ಪಿರವ್ದು ಅವು ಅಭ್ಯಾಸ ಆತನ ಮಾರೆ. ಪಿರವ್ಗು ನಮಸ್ಕಾರ ಕೊಡ್ತು. ನಮಸ್ಕಾರ. ಬೊಕ ಎಂಚೊಲ್ಲಾರ ಮಾತೇರ್ಲ ಎಂಕುಲು ಸೌಖ್ಯ ಎನ್ನ ಗುರ್ತಾಂಡ ಏರಿಯಾಯಿ ಯಾನೊಂಜಿ ಕೃಷಿಕಿ ಕೃಷಿಕೇನಾ? ಆ ಈ ಬರ್ಪಣ ತುನಗೆ ಮಲ್ಲ ಜನ ಮಲ್ಲದನೆ ಕೃಷಿಕೆ ಅನ್ಮಂಡ ಆತ ಎಲ್ಲೇ ಜನನ ಬೊಕ ಕೃಷಿಕೆ ರೇ ಇತ್ತೆ ಕೃಷಿಕೆ ಅನ್ನ ಮರ್ಯಾದೆ ಇಪ್ಪುನೆ ಒಂಜಿ ಪೊರ್ತುಡು ಪೊಣ್ಣು ಕೊರ್ನಗ ಕೇನೊಂದಿತ್ತೇರ್ಗೆ ಯಾನು ಒಲ್ಪಪ್ಪುನು ಓಲುಪ್ಪುನಿ ಏತು ಸಂಬಳ ತಿಕ್ಕುಂಡು ಇತ್ತೆ ಅಂಚತ್ತು ಇತ್ತೆ ಪೊಣ್ಣು ಕೊರಿಯರನಗ ಸುರುಕುಗೆನ್ನೆ ಏತು ದೈಯುಂಡುಗೆ ಆನಾಗ ಎಂಚೊಲ್ಲೆಗೆ ಇಲ್ಲಲ್ಲ ಕಂಡೊಂಡುಗೆ ನೆನಕೇನು ಪರಿಸ್ಥಿತಿ ಅಡೆಮುಟ್ಟ ಎತ್ತದಿನಿ ತುಲೆ ಒಂಜಿ ತೆರಿನಕ್ಕಲು ದಾನೆ ಬಂಡೇರಿ ಕೃಷಿಕನೇ ದೇಶದ ಬೆನ್ನೆಲುಬು ಅಂದ ತಾಲ ಪ್ರಯೋಜನ ಚಿಂಬೇರೆ ಬೆನ್ನೆಲುಬು ಪೊಲಿಪ್ಪು ನಾಡೆ ಮುಟ್ಟ ಎತ್ತು ತಿಂಡುತ್ತೆ. ತಾಯ್ತ ಎಂಚಿನ ಉಂಡುಂದು ಬೋಡತ್ತೈತೆ ಕೃಷಿಟಿ ಎಂಚಿನ ತಿಕ್ಕೊಂಡು ಕೃಷಿಟ್ಟು ಮಲ್ಪರ ಬೋಡೈನ ತುಂಡ ತಬುಲೆ ಎಂಚಿನ ಬುಲೆ ಉಂಡು ಮಾರ್ರಿ ನಿಕ್ಲು ಮತ ಪಣ್ಣಗ ಬನ್ಪೇರಿ ಆಯಗ ತೋಟೊಂಡು ಮಣ್ಣುಂಡಾಗ ಆಯಗ ಬೆನ್ನಿಯರ ಸಂಕಡ ಅಂದು ಬೆನ್ಪುನಾಗ ಗೊತ್ತು ಐತ ಬಂಗ ಎತ್ತು ತುಲೆ ಒಂಜಿ ಪೊರ್ತುಡು ಎಂಚತ್ತನು ತುಲೆ ನಿಜವಾದಲ ನೇಸರ ದೇವಿಯರು ಪುಟ್ಟುದು ಬಣ್ಣಗ ಎರು ದೆಕ್ಕೆರೆ ಬುಡೋಡು ಪಾತೆರ ದುಂಬುದಾಕಲು ನಾವು ಆ ಏತ್ ಪೊರ್ತುಗು ಲಕ್ಕೋಡು ನಾಳನೆ ಜಾಮಗು ಲಕ್ಕದು ದತ್ತದು ಸೂರ್ಯ ಪುಟ್ಟೆರನಗ ದೆಕ್ಕೆರೆ ಬುಡ್ದಾವಡು ಎರುನು ಇತ್ತೆ ಅಂಚನ ಇತ್ತೆ ಕಂಡೋಗು ಅವಳ ಎರು ಇಜ್ಜೆ ಇತ್ತೆ ಬುಕ್ಕೊರೆನ ಎರುನು ನಾಡೊಂದು ಬರ್ಪುನು ಆಯ ಇನ್ನೇನ ಬುರ್ಸೊತ್ತುಗು ಆಯೇ ಬರ್ಪೇನ ಆಯ ಸಾಧಾರಣ ಬಣ್ಣಗನೆ ಪತ್ತಾರೆ ಹಾಪುಂಡು ಬುಕ್ಕ ಓಡಿ ಸೂರ್ಯ ಮುರ್ಕೆರನಗೆ ದೆಕ್ಕೆರೆ ಹುಡುಕುಂಡು ಅವು ಸಯ್ಯಾಡು ಇತ್ತೆ ಈ ಲೋಕೋಡು ಎಂಚ ಈತು ಮಾತ ಅನ್ಯಾಯ ಹತ್ರುವಣ್ಣ ಮತ ನಡಪುಂಡತ ಎಂಚ ಭೂಮಿ ಮಣ್ಣದ ಗುಣ ಅಣ್ಣ ತೆರಿನಕ್ಲು ದಾನೆ ಬಂಡೇರಿ ಮಣ್ಣು ನಮ ಧರ್ಮೋಡು ಸತ್ಯೋಡು ನಡತಂದ ಸತ್ಯ ಧರ್ಮ ನಮ್ಮನ್ನು ಕಾಪುಂಡುಗೆ ಇತ್ತೆ ದಾಲಜಿ ಮಾತ ಪಕ್ಕಡಿ ಕೆಲವನ್ ಪೇರು ಕಾಲ ಹಾಲ ಆತಂಡು ಕಾಲ ಹಾಲ ಅಂಡ ಕುಕ್ಕುದ ಮರಟ್ಟು ಪೆಲಕಾಯ ಓಡಾಡು ಅಂದ
ಇತ್ತೆ ಪೆಳತ್ತ ಮರಟೆ ಬೆಳಕಾಪುಂಡು ಕಾಲ ಆಲಾಯ್ನ ಅತ್ತು ಬೊಕ ನರಮ್ಮನೆ ಆಲಾಯ್ನೆ ಎಂಚ ಇತ್ತೆ ದೇಬೇರು ನರಮನೆಗೆ ತಿನ್ನಿಯರೆ ಅಂತ ಪರಂದು ಕೊರಿಯರು ಆ ನರಮನೆ ಐನು ಪರಂದೇ ಮಲ್ತದ ತಿಂದೇನ ಬೊಕದ ನೆಲ್ಪೆ ಐನು ಕೊನು ಒಂಜಿ ಈತ್ ಮಲ್ಲ ಕಡಾಯಿಗೆ ಪಾಡಿಯೇ ಐಕೊಂತೆ ಬೆಲ್ಲ ಪಾಡಿಯೇ ಐಕೊಂತೆ ಸಂಕಾಸನ ಪಾಡಿಯೇ ಐನು ಕುರಿಪ್ಪಯೇ ಐನು ಬೆಯ್ಪದು ಗಂಗಸರದೆತ್ತದು ಪರ್ದು ಓಲೋಲು ಪೋದು ನಾಚಿ ಕೆಟ್ಟದು ಏರೇರ್ದ ಪೆಟ್ಟು ಮಲ್ತದು ಮಾರ್ಗದ ಬಟ್ಟು ಬೂರ್ದು ನಾಯಿ ನಕ್ಕದಾಯನ ಮುಸುಂಟುನು ಆಲಕ್ಕ ಮಲ್ತು ಬುಡಿ ಅಂದ ಅವಳ ಸರಿಟ್ಟು ಸೈತಿಗೆ ಕರ್ಲು ಹೊಟ್ಟೆ ಅದು ಸೈತಿ ಕರ್ಲು ಹೊಟ್ಟೆ ಅದು ಅವಳ ಬೆಂದು ನಕ್ಲ ಆಯನ ಬುಡೆದ್ದು ಜೋಕುಲ್ನ ಕರಿಯಾನೀನು ಬಿಡ್ತು ಪುನಃ ಒಪ್ಕೊಣೇರೆ ಕರಿಯಾನೀನು ಅಲ್ಪ ಕೊರ್ದು ಬತ್ತಂದು ಆಯ ಬದುಕದು ಸಾರ್ಥಕೊಂಡ ಇಜ್ಜಿ ನಾಚಿ ಕೆಟ್ಟದು ಸೈಪುನಿ ಆ ದೇವೇರು ನರಮಣಿಗೆ ಪರಿಯರೆ ಪೇರು ಕೊರಿಯರು ಬೇರೆ ಕೊರಿಯರು ನರಮಣಿ ಪೇರಾದ ಪರಿಯೇನ ಬೊಕ ಕೆಲವೈನ ಅಲೆ ಮಲ್ತದು ಪರಿಯ ಮಲ್ಲಜ್ಜ ಕೆಲವು ಕೊಜಪ್ಪು ಮಲ್ತದು ಉಂಡ ಮಲ್ಲಜ್ಜಿ ಕೆಲವು ಕೊಜಪ್ಪು ಗೊಂತೆ ಸಕ್ಕರೆ ಪಾಡ್ದ ಐನು ಇಂಚೊಂಜಿ ಕಲಡದು ಒಂಜಿ ಇತ್ ಮಲ್ಲ ಒಂಟೆ ಪಾಡ್ದು ಬುರ್ರ ಹೋಯ್ತದೆ ಐನು ಪರಿಯ ಆ ಕೆಲವು ದಂಚತ್ತು ಆ. ಐನು ಪೇರಿನ ಆಡಿಗೆ ಹಾಳು ಮಲ್ತದು ಐನೊಂಜಿ ಗೋಣಿದ ಕುಂಟುದ ಕಟ್ಟದು ಒಂಜಿ ಇತ್ ಮಲ್ಲ ಕಲ್ಲುದಿದು ಐನು ಗಟ್ಟಿ ಮಲ್ತದು ತುಂಡು ಮಲ್ತದು ಮೂರ್ದು ಬಾರ್ದು ಕಜಿಪ್ಪು ಮಲ್ತದು ತಿಂದೇರು ಸೊಪ್ ಕೆಲವು ಜನ ಅಂಚತ್ತು ಆಯನ ಬಾಜನಲ ಸಮಾಧ್ಯ ಆ ಪೇರಿನ ಕುರಿಪ್ಪಾದು ಅವು ಊರಿಡಿಕ್ಕ ವಾಸನೆ ಬತ್ತದು ದಾನೆನ ಮಲ್ತದು ಬುಡಿಯರು ಅಪಗಂದಾಂಡ ಕಾಲ ಹಾಳಾಯ್ನತ್ ನರಮಾನಿ ಹಾಲಾಯ್ನೆ ಆಹಾ. ನರಮಾನಿ ಹಾಲಾಯರ ಮುಖ್ಯ ಕಾರಣವು ದಾನೆ ಉನ್ಪುನಾರಿ ಅಂದ ಆ ಹೌದಾ? ಒಂಜು ಪೊರ್ಸಡು ಎಂಚತ್ತುಂಡು ಎಂಚೆತ್ತದು? ಕಂಡಗ ಬಂಡ ಪುಲ್ಯಕಾಂಡೆ ಲಕ್ಕದು ಜನಕ್ಕಳು ಅವಳ ತೂಡು ಏತು ಪೊಂಜನಕ್ಲು ಮಾತ ಬತ್ತದು ಒಂಜಿ ಓಬೇಲೆ ಸಂಧಿ ಪಂಡದು ಕಂಡೋಗು ಜತ್ತದು ನೇಜಿ ನಡ್ನನ ಐಟಾಯ್ನ ಕೇಯಿ ಐಟಾಯ್ನ ಫಯಾದ ಐಟಾಯ್ನ ಬಾರ ನಮ್ಮ ಉಂಡುನಗ ಎಂಚ ಇತ್ತುಂಡು ಕಾಲ ಆ ಬೊಕ ಎಂಚತ್ತುಂಡು ಸತ್ಯ ಧರ್ಮ ಇತ್ತುಂಡು ಆ ಇತ್ತೆಂಚತ್ತು ಬೊಕ ಇತ್ತೆ ಕಂಡೋಗು ಬರ್ಪುಣ್ಯ ಸಾಧಾರಣ ಒರಂಬರೆ ಪತ್ತಾನಗ ಆ ಬತ್ತದಾಯಿ ಬೆಟ್ಟಿಗೆ ಹೊರ ಜತ್ತದ ಇಂಚ ಅಂಚಿ ಇಂಚಿತ್ತು ಐವತ್ತೆ ನಂಬಿಯ ಬತ್ತೇನೊಂದು ತೂದು ಪಂಡದು ಕುಡಲೆತ್ತಕೆಂಡ್ರೆ ಒಂದು ಆಯ್ಜ ಬಾಜಲ್ದ ನೀರು ಬತ್ತಜ ಹ ಬತ್ತಿ ಬೆಟ್ಟಿಗೆ ಸುರು ಕವೆ ಬಾಜಲ್ದ ನೀರು ಬತ್ತಜ ಕುಡೋರಿ ಬಣ್ಪುಣು ಇಂಬೇನ ಸಾವು ಕೋಡೆದಂಚೆ ನೀನಿಲ್ಲ ಬಜಿಲೇನ ಅತ್ತದಲ್ಲ ದೋಸೆ ಮಿನಿ ಮಲ್ತದೇನ ಆ ತಿನೇರ ಕೊರಂದೆ ಗೊತ್ತುಂಡ ಗೊತ್ತಿಜ್ಜಿ ಬುಡಿ ಒಂಜಿ ಓಲಾನ್ಲ ಓಬೇಲೆ ಸಂಧಿ ಮಿನಿ ಇತ್ತದ ಕಂಡೋಡ್ಕೇನುವ ಆಹಾ ಬೊಕ? ಇತ್ತೆಂದುವೆ ಬಾತೇರಿ ನಾಯನ ಮಗಲು ಮೇನೊಟ್ಟಿಗೆ ಬಲ್ತಲ್ಗೆ ಮೇನ ಬುಡಿ ದ್ಯಾಡ ಬಾತೇರಿ ಅಲ್ಗೆ ಆಯನ ಇಲ್ಲದ ದೋಸೆ ದಪ್ಪ ಮೇನಿಲ್ಲದ ಚಟ್ನಿ ತೆಲ್ ಆಯ್ ಆ ಕಂಡೋಡ ಆಯ್ನ ಅರಿನು ಉಂಡು ನಕಲು ಏತ್ ಬರ್ಕತ್ತಾವೇರಿ ಆತಿ ಬುಕೋರಿನ ಮಂಡೆಗೆ ಹಾಕುನೆ ಆವುವೆ ಸೈಯಾಡ್ ಬುಡ್ಲಿ ನನೊಂಜಿ ಕತೆ ಗೊತ್ತುನೆ ಬೇರೆ ಎಂಚನ ಇತ್ತೆದ ಕಾಲೋಡು ನರಮನೆಲಕ ಬದುಕೊಡ್ನಾಂಡ ಒಂಜ ಕೈಟ್ ಕಾಸು ಬೋಡು ಇಜ್ಜಿನ ಮೇಯ್ಟ್ ಮಾಸ ಬೋಡು ಈ ಎಂಚಿನ ಮಾತಾಡ ಆ ಅಂದ ಮೇಯ್ಟ್ ಮಾಸ ಇತ್ತಿನ 4 ಜನ ಪೋಡಿಬೀರಿ ಅಂದ? ಅಣ್ಣಿ ಬತ್ತಿರು ಅಣ್ಣಿ ತೋರಲ್ಲೇರು ಒಲ್ಲೊಂಜಿ ದಿಯರ್ನ ಯಾವ್ದು ಬರಿಯ ಪೋಪೇರು ಆಹಾ ಕಾಸು ಕಾಸುತ್ತು ನನ್ನ ಅಂಚನೆ ಕಾಸು ಇತ್ತೆದ ಕಾಲೋಡು ಕಾಸುತ್ತಿನಾಗ ದೇವೆರ್ಲ ಪೋಡಿಪೇರು ದೇವೇರ್ ಓಡಿ ದೇವೆರ್ಲ ಪೋಡಿಪೇರು ನರಮನೆ ಅದು ನರಮನೆಗೆ ಕಾಸುತ್ತಿನ ನರಮನೆಗೆ ದೇವೆರ್ಲ ಪೋಡಿಪೇರು ಈ ಪೊಕ್ಕಡೆ ದಾದಾನ ಒಂಜಿ ಕತೆ ಉಂಡತ್ತ ಎಂಜಿನ ಕತೆ ಹೊರ ಒಂಜಿ ಊರುಡು ಮಾರಿ ಒಡ್ಡು ದುಡ್ಡು ಕಂಡೋಟೆ ಬಾರಿ ಮಲ್ಲ ಜನ ಇತ್ತೇರು ಆ ಅರ್ರ ಅಂತ ದುಡ್ಡು ಉಂಡೆ ಹಾ. ಊರ್ದಕ್ಲು ಮತ್ತೆ ನಮಸ್ಕಾರ ಹಾಕೋಣ ತನಕ ಬೇರೆಗಳಾಂಡ್ ಏನೊಂದು ದುಡ್ಡು ಉಳ್ಳೇತ ಹಾ. 4 ಜನಕ್ಕೆ ಗೊತ್ತಾಡ್ದು ಹೋದು ಊರ್ದೊಂಜಿ ದೇವಸ್ಥಾನದ ಕೈತಲ್ಬೋದು ಅಂತೀರು ಆ ಬತ್ತ ನಕಲ್ಡ ಮಾತಾಡ್ ಬಂದ್ಪುಣಿ ಬಲ ಎಂಕ್ ದೇವೇರಿದ್ದಿ ಎಂಕ್ ನಮಸ್ಕಾರ ಹಾಕು ಪೋ ಆ ಎಂಕ್ ನಮಸ್ಕಾರ ಹಾಕು ದೇವಸ್ಥಾನದ ಎದುರು ದೇವಸ್ಥಾನ ಎದುರುಂಟು ನಮಸ್ಕಾರ ಹಾಕಿ ಬೆಟ್ಟಿಗೆ ತೆತ್ತಿಂದ ಕೊಂಚ ಐನದು ಕೊರ್ಪುಂಡು ಪೋ ಆ ಇಂಚನೆ ದುಡ್ಡು ಉಂಡೆ ಮೇರ ಆ ಮಾತ ಖುಷಿ ಅಂಡ್ ಪಿದ ಇವ್ರದ್ದು ಕೈ ಮುಗಿಯಾರೆ ಅಂತ ಬತ್ತಿ ಆ ಬತ್ತದ ಅಣ್ಣ ನಮಸ್ಕಾರ ಬೇ ಇಂದು ದಾನೆ ಬತ್ತ ಯಾನ್ ಕೈ ಮುಗಿಯಾರ ಏರೆಗಿ ದೇವೇರಿ ಓಣು ದೇವೇರಿ ಯಾನೆಂಬೆ ದೇವೇರಿ ಆ ಬೇರೆ ಅಹಂಕಾರ ಏತು ಮುಟ್ಟೆ ಎತ್ತದೇರು ಬೇರೆ ಅಂದ ಅಹಂಕಾರ ಯಾನೆಂಬೆ ದೇವೇರಿ ಕೈ ಮುಗಿಲ್ಲ ಆಮೇಲೆ ಇಜ್ಜಾನ ಅವತ್ತು ದೇವೇರಿ ಯಾನ್ ಕೈ ಮುಗಿಲ್ಲ ಜೋರು ಮತ್ತು ಕೈ ಮುಗಿಪೇರು ಐನುದು ಕೊರಿಯೇ ಕೊರ್ದನಗಾಯ ಪಂಡೆ ಅತ್ತಿಯನ್ನ ಈತ ಈ ದೇವಸ್ಥಾನ ನೋಡಿ ಇಂಚ ಉಂತುದು ಮುಲ್ಪ ಬರ್ಪುನಕ್ಲೆಗ್ ಮತ್ತೆ ಇಂಚ ಮಲ್ಪನ ತಪ್ಪುಂದು ಮನ್ಪಣ ಓವು ದೇವೇರಿ ಈ ಎಂಕ ಪಣಿಯರಿ ಈ ಅಂಬೆ ಕಲ್ಲು ದಕ್ಕ ಬಂದಿರಿ ದೇವೇರಿ ಇಂಡಿ ಎಂಚಿನ ಯಾನ ದಕ್ಕ ಬಣ್ಣ ಇದ್ಯಾ ದಕ್ಕ ದುಡ್ಡುಂಡೆ ಜನಟ ಅಂದೆ ಯಾರನ್ನ ಒತ್ತಾಗ ಹೊಡೆದೊಂಜಿ ಕಲ್ಲು ಪೆಜ್ಜಿ ಮೇ ಎಡ್ಡೆ ಭಕ್ತೇತ ಬೇಗ ದಕ್ಕೆರ ಮನಸ್ಸು ಬತ್ತಿಜಿ ಆವೆ ದಕ್ಕನ್ ಮೇರ್ನ ಚೋರೆ ದಕ್ಕ ಬಿ ಅಂಚಿಂಚಿತ್ತು ಯಾರು ಓವ್ರ ಅಂಚಿ ತೂನಗ ಟಪ್ಪ ಒಂಜಿ ಮೂಲೆಗೆ ಕಲ್ಲು ದಕ್ಕಿ ದಕ್ಕದು ತೊಂಡಿ ದಕ್ಕೇತಿ ಈರ ಅಂಚಿ ತೂನಗ ದಕ್ಕದನ್ ದಕ್ಕೆನ ಕುಡ ಐನದು ಕೊರಿಯರು ಪೋವಂಡಿ ಆಡೆಗೆ ಇಂಬೆ ಬತ್ತದ ಇಲ್ಲ ಅಲ್ಬೋದು ಜೆತ್ತಿದೆಗೆ ರಾತ್ರಿ ದೇಬೇರು ಕಣ್ಣೊಟ್ಟು ಬತ್ತೀರು ಕಣ್ಣೊಟ್ಟು ಬತ್ತು ಬಂದಿರ ಅಂದ ಮಾರೆ ಯಾನಿತ್ತೆ ಅಲ್ಪ ದೇವಸ್ಥಾನಕ್ಕೆ ಈ ಬತ್ತನೆ ನಿನ್ನ ಎಲ್ಲಿ ಹಿಡಿದು ಬುಕ್ಕ ಈತೊಂಜಿ ನರಮಲೆ ಕಾಪ್ಲಕ್ಕೆ ಯಾನಿಕ್ ಅನುಗ್ರಹ ಮಲ್ತೆ ಈ ಅಲ್ಪ ಬತ್ತದ ಕಲ್ಲು ದಕ್ಕೆತ್ತ ಮಾರೆ ಎನ್ನ ತರಿಕಿ ದಕ್ಕನಾಗಿ ದೇವರ ಬಂದ್ಬಿಡಿ ಎನ್ನ ತರಿಕ ಕಲ್ಲು ದಕ್ಕೆತ್ತ ಮಾರೆ ಆಯ್ಕೆ ದೇಂಬಿ ಬಂದು ಇಚ್ಚಿ ದೇವರೇ ಯಾನ್ ಈ ದಕ್ಕದ ಇಜ್ಜಿ ದೇವರೇ ಯಾನ್ ಆಯ ಅಂಚಿತುನಗ ಒಂಜಿ ಮೂಲೆಗೆ ದಕ್ಕನತ್ತ
ದೇವರ ಬಂಡೇರಿಗೆ ಅಲ್ಪನೇ ಈ ಮಲ್ತನ ತಪ್ಪಣ್ಣ ಹಾ. ಈ ಅಲ್ಪ ಆಯ ಪಣ್ಣ ಜಾಗಗೆ ದಕ್ಕುದು ಅಂಡ ಎಂಕ್ ಬೂರ್ದು ಅಂದು ಹಾ. ಆಯಗ ಬೋಡಿದು ಯಾನಿಲ್ಲ ಪೋದು ಮೂಲೆ ಎಡ್ಕೊಳ್ಳುದಿತ್ತು ಎನ್ನ ಮಂಡೆಗೆ ದಕ್ಕಡ್ರಿ ಆತ ಅಂಚ ದುಡ್ಡುತ್ತನಾಗ ದೇಬೇರ್ಲ ಪೋಡಿದ್ವಿ ದೇವೇರ್ ಫೋಟಿದ ಅಲ್ಪ ಅಡೆಂಗದ ಹುಲ್ಲಿನ ಅಂಚ ಕತೆ ಕತೆ ಈ ತಮಾಸೆಗೆ ಬಣ್ಣ ಮತ್ತ ವಿಮರ್ಶೆಗೆ ಇತ್ತನತ್ತು ಸೈಯಾಡಿ ಇತ್ತೆ ಬರ್ತಾವ ಮಾರೆ ಪಾತಿರ್ನ ಕಂಡ ಬಟ್ಟೆ ಉಂಟು ಬೇರೆ ನಮ್ಮ ಬುಕ ಪೊಕ್ಕಡೆ ನಮ್ಮೇನು ನಮ್ಮ ಪಂಡದ ದಾಯ ನಾಚಿಗೆಟ್ಟು ಅಂಚ ಇತ್ತೆ ಬುಲೆ ಸಲೆ ಮತ ಕೈ ಪತ್ತಿಜಿ ಮೇರೆ ಎತೋ ಸಮಯ ಆಂಡು ನನ್ನೊಂಜಿ ಕೇಳಿ ಕೆಲವು ಬಣ್ಪೇರು ಆಯ್ ಅಂಚ ಮಲ್ತದ್ದು ಕೋಟಿ ಮಲ್ತಿ ಇಂಚ ಮಲ್ತದ್ದು ಕೋಟಿ ಮಲ್ತಿ ಈ ಪ್ರಪಂಚೋಡು ಅಮ್ಮೆ ಮಲ್ತನ ಒಂತಲ್ಲ ಇತ್ತನಾಯ ಮಾತ್ರ ಕೊಂಜಿ ಕೋಟಿ ಸಂಪಾದನೆ ಮಲ್ತನ ತಂದೆ ಪುಟ್ಟುನಗ ದಾಳಾಜ್ ಜನ ಕೋಟಿ ಮಲ್ತನ ಓಳ್ಳ ಇಜ್ಜಿ ಬೇರೆ ಆಯ ಸಾಧಾರಣ ನರಮಣಿಯನ ಕಂಜಿ ಅಂಗಿ ಗುಂಟು ಬಾಡ್ಯಾರ ఆయన ಆಯ್ಸ ಅಜ್ಪಗಾರಿ ದುಪ್ಪುಂಡು ದಾಯಕ ಅನ್ಬಣಿ ಬುಡಿ ಐನ್ ಮತ ಪಾತೆರ್ದು ಸುಖದ್ದಿ ಇಂದು ಕೃಷಿ ಕೈಪತ್ತುಜಿ ಅಂಚಿ ಅಂಚಿ ದಾನೆ ಅಲ್ಪನದನ್ನಕ ಒಂಜಿ ಹಿರಿಯರ್ನ ಪಾತೆರದ ಪ್ರಕಾರ ಇನ್ನಿತ್ತಂತೆ ಬುಲೆ ಸಾಲೆ ಮತ ಹತ್ತನೆಂಡ ಅಂಚ ಒಂಜಿ ಎಲ್ಲಿ ಒಂಜಿ ಪರಕ್ಕೆ ಬಂಟೆ ಆ ಒಂಜಿ ಪರಕ್ಕೆನು ಸಂದ ಅವಡು ನಿತ್ತ ಪಿದಾರ್ದಿನೆ ತೂಕ ಏರ್ಲ ತಿಕ್ಕು ಬೇರ ಅಂದೆ ಪೋಪೆ ತೂಕ ದಾನೆ ಹಾಪುನು ತೂಕ ತೂನ ಕೊಂಜಿ ಬಟ್ರಿ ಲೆಕ್ಕ ತೋಜ್ಬಿರ್ಬೇರಿ ಅಣ್ಣೇರತ ಅಣ್ಣೇರೆ ಕೈ ಮುಗಿತ್ತೆ ಒಳ್ಳೇದಾಗಲಿ ಅಣ್ಣೇರೆ ನಮಸ್ಕಾರ ಮಲ್ತೊಂಡೆ ಶುಭವಾಗಲಿ ಅಣ್ಣೇರೆ ಕಾರ್ವತ್ಯ ಹಾಳಾಗಿ ಮಣ್ಣು ತಿಂದು ಹೋಗು ಅಕ್ಕೆ ಒಂಜಿ ಅಡ್ಡಪೂರ್ಣಾಗಿ ಮಲ್ಪುನೊಂಜಿ ಆಶೀರ್ವಾದನ ಬೇರೆ ಇರಿ ಅಲ್ಲ ಪುಣ್ಯಾತ್ಮ ಮೂರು ಸಲ ಒಳ್ಳೇದಾಗಲಿ ಶುಭವಾಗಲಿ ಎನ್ನುವ ಹಾಗೆ ನಾ ಆಶೀರ್ವಾದ ಮಾಡಿದ್ರು ಕೂಡ ನೀನು ಮತ್ತೆ ಮತ್ತೆ ಕಾಲು ಹಿಡಿತಿ ಅಂತಾದ್ರೆ ನಿನಗೆ ಉದ್ಧಾರ ಆಗುವ ಲಕ್ಷಣವೇ ಇಲ್ಲ ಹಾಳಾಗಿ ಹೋಗು ನನಗೇನು ಇರಿ ಸಾಪದಿ ಓಡ್ಚಿ ಎಂಕ ಇಸಾಯತಿಗೆ ಜೈಕರಾಡು ಮುಗಿಸರ್ತಿ ಕೈ ಮುಗಿನ ಬುಕ್ ಎಂಜಿನ ಬರ್ತು ಓಡ್ಚ ಹಾಗೆ ಎಂಚ ಒಳ್ಳೇದಾಯ್ತು ಇದು ನಿನ್ನನ್ನು ಎಲ್ಲಿಯೂ ನೋಡಿದ ನೆನಪೇ ಇಲ್ಲ ಪುಣ್ಯಾತ್ಮ ನನಗೆ ಯಾನ್ ಇಂಚಿದೆ ಅತ್ತೆ ಅಲ್ವ ಅದು ನಿನ್ನ ಮುಖ ನೋಡುವಾಗಲೇ ಗೊತ್ತಾಯ್ತಪ್ಪ ನೀನು ಪರದೇಶಿ ಅಂತ ಅಂಚ ಬನ್ನೊಡ್ಚಿ ಪರದೇಶಿ ಅತ್ತು ಪರದೇಶಿ ಅತ್ತು ಪರ ಊರ್ದೆ ಅಂಚ ಹೊರ ಬೇರೆ ಊರಿನ ಬೇತೆ ಊರ್ದೆ ಇಂಚ ಬತ್ತನೆ ಯಾರಪ್ಪ ನೀನು ಒಂದು ಯಾನ ಕೃಷಿಕೆ ಸ್ವಾಮಿ ಕೃಷಿಕ ಕೃಷಿಕ ದೇಶದ ಬೆನ್ನೆಲುಬು ಅಲ್ವೇನ ಓಳು ಬೆನ್ನೆಲುಬು ಬೇರೆ ಐತೆ ಬೆನ್ನೆಲುಬು ಪೊಲ್ತಿದೇರ್ ಮಾತಾ ಸೇರಿದು ಏನ್ ಮಾತಾಡ್ತಾ ಇದ್ದೀಯ ಕೃಷಿಕನಿಗೆ ಒಂದು ಬದುಕುವುದಕ್ಕೆ ಕಷ್ಟ ಓಳು ಕಷ್ಟ ಬೇರೆ ಒರಿ ಬಣ್ಣಗ ಅನ್ಪುಣೆ ನಿನ್ನ ಸಾಲ ಮಣ್ಣು ಅಲ್ಪು ಎಂದೆ ಮುಖರಿ ಬತ್ತದ ಮುಲ್ಪ ಬಜ್ಜೆ ಈಗ 300 ನಿಂದೆತ್ತದ ನೂತಾಯ ಅಲ್ಪು ಓಡೇ ಕೃಷಿಕೆ ಬದುಕುನೆ ಅಲ್ಲ ಬೇಡಪ್ಪ ಒಬ್ಬನಿಗೆ ಕೃಷಿಯ ಕಾರ್ಯ ಗೊತ್ತುಂಟ ಅವನಿಗೆ ಬೇರೆ ಏನು ಬೇಡ ಉಣ್ಣುವುದಕ್ಕೆ ಅನ್ನ ಆದ್ರೂ ಸಿಗ್ತದಲ್ಲ ಎಂಚಿನ ಅನ್ನ ಸಿಕ್ಕುನು ಬೇರೆ ಒಕ್ಕಡೆ ಪಂಡ್ ಇತ್ತ ಮತ ಪ್ರಯೋಜನ ಇಜ್ಜಿ ಬೇರೆ ಇತ್ತೆ ಹೌದಾ ಇತ್ತದಲ್ಲದ ಇತ್ತಿನ ಕಂಡೋನು ಮತ್ತ ಗರ್ತದ ದೈದಾತಂಡಿ ಹೌದಾ ನಂದು ಮತ್ತು ಉಳಿದ್ರೆ ಬುಕ್ಕಲ ಓ ಜಾಗ ನನ್ನಲ್ಲ ಜಾಗೋರಿನ ಬುಕ್ ಎಂಚಿನ ಅಲ್ಪುಣ ತಿಕ್ಕನೇನು ಮತ ಮಾಡ್ಪುಣ ಅಂಚಿ ಸೈಪುಣ ಅಂಚ ಹಾಗೆ ಅಂಚ ಯಾನು ಸುಮಾರು ನಮೂನೆದ ಮತ ಮಲ್ತೆ ಬೇರೆ ಮಾಡಿದ್ಯಾ ನಂದು ಸುಮಾರು ನಮೂನೆದ ಕೃಷಿ ಮತ ಮಲ್ತೆ ಒಳ್ಳೇದಪ್ಪ ಒಂಜಿಲ ಕೈ ಪತ್ತುನು ತೋಜ್ಜಿ ಅದೇನು ದಾಯ್ತ ಆಪುಜಿ ಇತ್ತೆದ ನೆಟ್ಟಿ ಹೌದಾ ಅನ್ನಂದು ಅದಕ್ಕೆ ಗೊಬ್ಬರ ಬೇಕಾದಂತಹ ಜಲ ಅದೆಲ್ಲ ಕಾಲಕ್ಕೆ ಒದಗಿಸಿದ್ರೆ ಫಲ ಬರ್ತದೆ ನೀರಿಜ್ಜಿ ಬರಗಾಲ ನಮ್ಮ ವರುಣ ಸುರಿಸ್ತಾ ಇರ್ತಾನೆ ಆಗಾಗ ಅರುಣಿ ಗಾಡಿ ವರುಣ ಮೇಲಿಂದ ಸುರಿಸ್ತಾ ಇರ್ತಾನೆ ಮಳೆ ಬರುವುದಿಲ್ವೇನ ಮಳೆ ಬರ್ಸ ಇರೇ ಭಾಷೆ ಬೇರೆ ನಿನಗೆ ಅದು ಇಲ್ಲದ್ದು ಮತ್ತೆ ಇರ್ ಯಾನ್ ಬನ್ನಕ್ಕಿರ್ ಬೇತೇನೆ ಆತೇರ್ ಬರ್ ನಮ್ಮದು ದೇವ ಭಾಷೆ ಎನ್ನ ಭಾಷೆ ಇರಿಗೆ ಬರ್ಪುಜ ಅಂತ ಹಾಗಂತ ನಿನ್ನ ಭಾಷೆ ನನಗೆ ಅರ್ಥವಾಗುತ್ತದೆ ಇದು ತೌಳವ ಭಾಷೆ ಅಲ್ವಾ ತುಳು ತುಳು ನಮಗೆ ಅರ್ಥ ಆಗುತ್ತದೆ ನನ್ನ ಭಾಷೆ ನಿನಗೆ ಅರ್ಥ ಆಗುತ್ತದ ಬೆಂಕ ಪಾತೇರ ಅರ್ಪುಜಿ ಅರ್ಥ ಸರಿ ಅಷ್ಟಿದ್ರೆ ಸಾಕು ಅಂಚ ಇದು ಅಣ್ಣರೇ ಜಾಕೊಂತ ಎತ್ತು ನಮ್ಮೇರ್ ಮಲ್ತೀನ ಹೌದಾ ಅಂದೆ ಒಳ್ಳೇದಪ್ಪ ಐಟ್ ಬುಕ್ಕ ತಿಕ್ಕನ ಮಾತ ಮಲ್ತೆ ಬೇರೆ ಊಳ ಪ್ರಯೋಜನ ಆಯ್ಜಿ ಏನಪ್ಪ ಅದು ಓ ಮಣ್ಣದಗುನ ಮಣ್ಣೆಡ್ಡೆ ಜಿತೋ ಜೋಡು ಹಾಗೆ ಬುಕ್ಕ ಬಾರ್ ಮಲ್ತೆ ಬಾರ್ ಗೊತ್ತುಂಡೇರಿಗೆ ಬಾರ್ ಇಲ್ಲಪ್ಪ ನಾವು ಅದೆಲ್ಲ ಇಲ್ಲ ನಮ್ಮಲ್ಲಿ ಎಲ್ಲ ಇಲ್ಲ ಅದು ಬಾರ್ ಗೊತ್ತು ಎಂಚಿ ಸಾವುದ ನರಮಣಿ ಮಾರಿ ಇರಗ ಬಾರ್ ಗೊತ್ತು ಜಿ ಇಲ್ಲ ಪುಣ್ಯಾತ್ಮ ನಿಂಗ ಬರ ಇರಿ ನಿಂಗ ಬರ ಬಂಜಿಗೆ ನಿಂಗ ಬರ ಉಣ್ಪರ ಆಹಾರ 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 ಸೇವಿಸ್ತೇವಲ್ಲ ಒಯ್ನಿ ಸೇವನೆ ಅಲ್ಪನೆ ಐಟ್ ಬಾರ್ ಗೊತ್ತುಂಡೆ ಬಾರಿ
ನನಗೆ ಅರ್ಥ ಆಗಲಿಲ್ಲ ಪುಣ್ಯಾತ್ಮ. ಇಜನ್ಗೆ ಅರ್ಥ ಆಪುಂಡು ಎಂಚಿನ ಪನ್ಪು ಮರ ಏನು ಕೊನತ್ತುಂದೆ ಜಿಜಿನ ತೋಜದು ಇಂದೇ ಅರಿ ಗೊತ್ತುಂಡ ಅರಿ ವೈರಿಗೆ ನಮ್ಮ ಭಾಷೆಯಲ್ಲೇ ಅರಿ ಅಂತ ಹೇಳುವುದು. ಚಕ್ ಈರ್ನ ಅರಿ ಅತ್ತಣ್ಣ ಈರ್ನ ಅವು ಅರಿ ಅತ್ತಿ ಇಂದೇ ಬೇಯ್ಪಾದ ಗಂಜಿ ಮಲ್ತದು ಉಣ್ಪೇರು ಓ ಅಕ್ಕಿ ಅಕ್ಕಿ ಅರಿ ಅರಿ ಅಕ್ಕಿ ಈರ್ನ ಭಾಷೆ ಅಕ್ಕಿಯಿಂದ ಆಗುವುದು ಅನ್ನ. ಆ ಅನ್ನದಿಂದ ಅನ್ನಕ್ಕಿಂತ ಮೊದಲು ಅಕ್ಕಿ ಅಕ್ಕಿ ತುಂಬುದವು ಭತ್ತ ಅತ್ತ ಬರ್ತದೆ ಕಡು ಒಲ್ಪುಗೆ ಆಗ್ತದೆ ಅವತ್ತು ಬಾರ್ ಬಾರ್ ಭತ್ತವ ಅದರ ಹೆಸರು. ನಿಕ್ಕಲ್ ಅಂಚ ಭತ್ತ ಅಂಚ ಗದ್ದೆಯಲ್ಲೇ ಆಗುವುದು. ಗದ್ದೆ ಕಂಡ ಕಂಡ ಗೊತ್ತುಂಡ ಅದೇ ಕಂಡ 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 ಖಂಡವ ಬೇರೆ ಬೇರೆ ಅವು ಸೂರ್ಪಣ್ಣಕ್ಕಿನ್ನ ಪದ ನಾವು ಓಡ ಹಿಡಿಯಕ್ಕೆ ಕಂಡ ಕಂಡವ ಬೇರೆ ಕಂಡ ಈರ್ಬಣ್ಣ ಗೊತ್ತ ನಡು ಪುನಿಬಾರ್ದು ಅಂಚಿ ಗದ್ದೆ 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 ಹತ್ತಿ ಒಂದು ಕತ್ತಿ ಗದ್ದೆ 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 ಅವು ಆಯ್ತಾ ಪುಂಡತೆ ಬಾರ್ ಬಾರ್ ಮಲ್ತೆ ಒಳ್ಳೇದಲ್ವ ಪುಣ್ಯಾತ್ಮ? ಎಂಚಿನ ಒಳ್ಳೇದು. ಅದರಲ್ಲಿ ಒಂದು ಬೆಳೆ ಬಂದ್ರೆ ನಿನಗೆ ಮಳೆಗಾಲದಲ್ಲಿ ಕೂತು ತಿನ್ನುವುದಕ್ಕೆ ಏನು ಸಮಸ್ಯೆ ಇಲ್ಲ. ಎಂಚಿನ ಯಾನ್ ಮಲ್ಪುನಗಳ ಅಂಚನೆ ಲೆಕ್ಕ ಪಾಡ್ದು ಮಲ್ತೇನೆ ಆಂಡ ನಾಲ ಪ್ರಯೋಜನ ಜನ ಏನು ಪ್ರಯೋಜನ? ಇಚ್ಚಿ ಅಲ್ಪ ಅಲ್ಪ ಮಾತ ಕಂಡೆ ಬುರಿ ಪೋಯಿಂದೆ ಮಾತಲ್ಲ ಹೌದಾ ಅನ್ನಂದು ಓ ಅಂಚ ಅಂಚ ಕೃಷಿಕನ ನಿಖಲಿ ಕೆಲವೊಂದು ಪೇರು ಆಯಕ ಉದಾಹರಣೆ ಕೃಷಿ ಮಲ್ಪೇಂದು ಪನಿಯರೆ ಸುಲಭ ಬೇರೆ ಹೌದು ಮಲ್ತಿನದ್ದು ಬುಕ್ಕ ಗೊತ್ತಾಪನೆ ವಾವಿಸ ಎಲ್ಲಾತಿ ಅಷ್ಟೇ. ದೂರದ ಬೆಟ್ಟ ನುಣ್ಣಗೆ ಅದು ದೂರ ಇರುವಾಗ ನಮಗೆ ಚಂದ ಅಂತ ಕಾಣುತ್ತದೆ. ಅಂದ ಅಡೆ ಪೋದನ ಗೊತ್ತಾಪನ ಅಲ್ಪದ ಅವಸ್ಥೆ ಎಂಚಿನ ಹೌದು ತುಲೆ ನಮ್ಮ ಮುಲ್ಪ ಉಂಟುದು ಎಂಚಿನ ಪಾತೇರ್ಬ ತೆಲಿಪ್ಪುವ ಹೌದು ಕೆಲವು ದಿಕ್ಕಿಗೆ ಪೋಂಡ ಆಯ ಬೋಡುನ್ ಮಂಡಲ ತೆಲಿಕ್ಕೆ ಬರುವುದಿಲ್ಲಪ್ಪ. ಅದೇ ಮತ್ತೆ ದಿಕ್ಕದ ಮತ ಪರಿಸ್ಥಿತಿ ತುಲೆ ಅಂಚನೆ ನಮಕ್ ಬುಕೋರಿಯನ್ ಪನಿಯರೆ ತೆಲಿಪೆರೆ ಸುಲಭ ಅಂಚ ಒಪ್ಪಾಡಿ ಬೇರೆ ಅಂಚ ಇತ್ತೆ ಬೇಟೆ ಬುಲೆ ಮತ ಮಲ್ತೆ. ಹೌದಾ? ಅದು ಏನು ನಿನಗೆ ಯಾವುದೇ ಬೆಳೆ ನಿನ್ನ ಕೈ ಹಿಡಿಯುವುದಿಲ್ಲ ಏನು ಯಾಕೆ ಏನು ಎನ್ನುವ ಹಾಗೆ ಯಾರಲ್ಲಾದ್ರೂ ಒಂದು ತಿಳಿದವರಲ್ಲಿ ಕೇಳಬೇಕು. ಯಾವುದೇ ಒಂದು ಕೃಷಿಯನ್ನು ಮಾಡುವುದಕ್ಕಿಂತ ಮೊದಲು ನನಗೆ ಈ ಕೃಷಿ ಆದೀತಾ ಈಜಂತ ಬೇತೇನೆ ಮಾರೆ ಯಾನ ಇತ್ತಿನಾಗ ಮಾತ ಅನ್ನ ಎನ್ನ ಊರುಡುತ್ತನ ಮಾತ ಕುಂಟಾರ್ದನ ಕಲ್ಲಿಗೆ ಸಮೇತ ಯಾನ ಪೂದಿ ದಡ್ಡ ಉರ್ದಾತನ. ಹೌದಾ? ಆಂಡಿ ಇಂದೆ ಕತೆಕೇನು ಅರಿ ಕೊನ್ನದು ಜಾತಕ ತೋಜೆ ಕೇರಳದಾರ ಡೋರಿಯಡ ಕೇರಳದ ಬಲಿಮ್ಯಾನ್ ಪುಣಾರ ಜಾತಕ ತೋಜೆ ಬೆಟ್ಟಿಗೆ ಆರಿಂಚ ಜಾತಕ ಬಿಡ್ಪದ್ ಬಂಡೇರಿ ನಿನ್ನ ಜಾತಕ ಕೊಡಂಜಿ ಕಪ್ಪುದ ಕಲೆ ಉಂಡು ಮಾರೆ ಈ ನಾಗಮಂಡಲ ಮಲ್ಪೋಡು ದೈವ ದೇವರಿಗೆ ಅವು ಮಲ್ಪೋಡು ಇದಕ್ಕೆ ಕಲ್ಲು ಪಾಡೋಡು ಐಕ್ ಗುಡಿ ಕಟ್ಟೋಡು ಸಾಧಾರಣ 3 ಲಕ್ಷ ಖರ್ಚುಂಡು. ಆದ್ರೆ ದೋಷ ಕಳಿಬೇಕು ಅಂತ ಆದ್ರೆ ಮಾಡ್ಲೇಬೇಕಲ್ಲ ಮಲ್ಪೊಡ್ಚ. ಹೌದು ಬುಕ್ಕದಾಯ್ತು ಅನ್ಪು ನನ್ನ ಇಲ್ಲ ಅಮ್ಮೇರ್ ಮಲ್ತೀನಿ ಒಂಚೂರು ಉಂಜಿ ತುಂಡು ಜಾಗತ್ತಿನ ಇಲ್ಲ ಮಾರಿಯ ಬುಕ್ಕ ಮಾತ ಅಂಚಿ ಇಂಚು ಮಲ್ತದು ಒಂಜಿ 3 ಲಕ್ಷ ಖರ್ಚು ಮಲ್ತದು ಮಾತ ಮಲ್ಪಾಯ ಮಾಡಿದ್ದಿ ಮಲ್ಪಾಯ ಅಂತ ಇಂತ ಮಾಡಿಸಿದ್ದ ನಾಗಾಗ ಮಾತ ಕೊರ್ಗೆ ನಾಗನ ಮಾತ ಆಯ್ ಬೆಟ್ಟಿಗೆ ಬುಕ್ಕರ ಪೋದು ಕುಡ ಜಾತಕ ಪತ್ತೊಂದು ಪೋದು ಪಂಡೆ ಅಪ್ಪಗಾರ ಪಣ್ಣಗ ಮಂಡಿರ್ ಕಲೆ ಒಂತೆ ಉಂಡು ಆಂಡಲಂಬಿಯ ನಾಗಾಗ ಖುಷಿ ಆತನು ಅಂದಂದು. ಅದು ಅವರಿಗೆ ಹೇಗೆ ಗೊತ್ತಾದದ್ದು? ಅವಳ ಬಾರ್ನ ಇಲ್ಲ ಒಂಜಿ ಹುಚ್ಚುತ್ತು. ಹೌದಾ? ಹುಚ್ಚುದ ಕೈ ತಡೆಯಲ್ಲೇ ತಂದು ಎರಲೇ ತಂದು ಬಂದಾಗ ಹುಚ್ಚು ಇಂಚ 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 ಮಲ್ತದೆ. ಅಂದ್ರೆ ನನಗೆ ಸಂತೃಪ್ತಿ ಆಗಿದೆ. ನಂದು 3 ಲಕ್ಷ ಖರ್ಚು ಮಲ್ತತ್ತ ಯಾವ ನನ್ನ ಬಂಗವರ ಹುಡ್ಚಿ ಇತ್ತಿನಲ್ಲದೆ ಎತ್ತಿದಿಲ್ಲ ಏಪ ಕೂಡ ಬಾಕಿ ಲೋಡ್ ಮಣಿಯರೇ ಆಪುಜಿ ಯಾವ ಬಂಡ ನಿಂಚ. ಓ ಪುಣ್ಯಾತ್ಮ ಹೆಡ್ಡ ಶಿಖಾಮಣಿ ಅದು ಸಾಕು ಅಂತ ಹೇಳಿದ್ದಲ್ಲ. ಹಾವಿನ ಸ್ವಭಾವವೇ ಹಾಗೆ. ಹಾವು ಹೆಡೆಯನ್ನು ಆಡಿಸುತ್ತಲೇ ಇರುವುದು ಅಂತ. ಅದು ಒಳ್ಳೆದಕ್ಕೂ ಕೆಟ್ಟದಕ್ಕೂ ಅದು ಹಾಗೆ. ಓ ಅಪಂಬೇರ್ ಮಂಗೆ ಆಲ್ತು ನಾನು ಮತ್ತೆಂತದು ಇನ್ನು ನಿನ್ನನ್ನು ಮಾಡ್ಲಿಕ್ಕೆ ಅಂತ ಉಂಟು ಬೇರೆ ಆಂಡತೆ ಆಂಡ ಬೇರೆ ಅಂಚ ಮತ ಸಾಧಾರಣ ಖರ್ಚಾಂಡೆ 1 ವರ್ಷ ಕರಿನಾಗ ಕೂಟ ಬುಕ್ಕದ ವರ್ಷದ ಪುಲೆಲ್ಲ ಅಂಚಾನಿ. ಹಾಗಾದ್ರೆ ನಾಗನಿಗೆ ಸಂತೃಪ್ತಿ ಆದ್ರೂ ನಿನ್ನದು ಹೀಗೆ ಎಂಕದಲ್ಲ ಖರ್ಚು ಏನಿಟ್ಟು ಬೇಜಾರಾಯ್ತು ದೇ ಬೇರೆ ಕೊರ್ಪುನ ಮಾಮೂಲಿ ಆಂಡ್ ಬೇರೆ 5 ಬುಕ್ ಎಂಕ್ಲ ಆಂಡ್ ಇತ್ತ ಜಾತ ಕೊಡು ಬೇರೆ ಕಲೆ ಉಂಡು ಪನ್ಪೇರತ 1 ವರ್ಷ ದುಂಬು ಬಂತನತ ಈ ಸರ್ತಿ ಕಲೆ ಪೋತನ ತೂಕಂದ್ಮೆಲ್ಲ ಬುಡ್ಪಾಯ ಬುಡ್ಪನ ಗಣ್ಣ ಕಪ್ಪುದ ಈತ್ ಮಲ್ಲ ಕಲೆ ಉಂಡತಿ ಅದು ಮತ್ತೂ ಹೋಗ್ಲಿಲ್ಲ. ಪೋತು ಜತ ನಿನ್ನ ದಾದ ಅಲ್ಪುನೊಂದು ತುಯ್ಯ ಮೆಲ್ಲ ಕಲೆ ಬರ್ಪುನ ನಿಂಚ ಕೆರೆತ್ತೆ ಕೈಟಿ ಕೆರೆ ಪುನಗ ಕಲೆ ಲಕ್ಕನತ್ತೆ ಕಪ್ಪುದ ಕಲೆ ಜಾತಕದ ಅದು ಹೇಗೋ ಎಂಚಿನ ಹೇಗೋ ಕರ್ಮ ಒಂದು ಜಾತ ಕೊಡು ಕಲೆ ಬರ್ತದಿನತ್ತಿ ದುಂಬುದ ಸರ್ತಿ ಜಾತಕ ಅಂತದ್ದು ಮಡಿತಿದಿನಗ ಒಂಜಿ ಕೆಲೆಂಜಿ ಡೆಕ್ಕ ಕುರಿತು ಸೈತಿದಿನ ಅವು ಕಪ್ಪುದ ಕಲೆ ಆತಿನ ಆಂಡ ಲಕ್ಕದು ದೆತ್ತೆ ಬೇರೆ 5 ಬುಕ್ಕ 2 ಜಾತಕ ತೋಜನ ಬುಡ್ಚಿನ ಅಲ್ಪನೆ ದೀಯೆ ಎಂಕ್ ಬೇಜಾರಜ್ಜ ಖರ್ಚಾನು 3 ಲಕ್ಷ ಅಂತ ಬೇಜಾರಜ್ಜಿ ಮತ್ತೆ
ಎಂಕ್ ಬೇಜಾರ ಆಂಜನತೆ ಕೇರಳದಾರ ನಮಿತ್ ಬೇಜಾರತ್ತು ಯಾಕೆ ಯಾನು ಕೊರ್ನೆ ನಾಗಾಗಿ ಹಾ. ದೇವೇರಿಗೆ ಹಾ. ದೈವೋಲೆ ಗಂಧ ಹಾ. ಅವು ನಮ್ಮ ಕೊರಡಾಯಿನ ಕೊರ್ರಿ ಅವು ಪಾಡು ಹಾ. ಆಂಡ ಖಾಲಿ ಒಂಜಿ ಕೆಲೆಂಜಿನ ಪತ್ತೊಂದು ಆಜನಿಂದ 3 ಲಕ್ಷ ಖರ್ಚು ಮಲ್ಪಂಡತ ಅವು ಬೇಜಾರಾಯಿನ ಹಾಗಾದ್ರೆ ಒಂದು ಆ ನೊಣದ ಬೆಲೆ 3 ಲಕ್ಷ ಓ ಆಯ್ತು ದೇವೇರೆ ಆತ ಹಾ. ಅಂಚ ಐಡ್ದು ಬುಕ್ಕ ಏಟಲ್ಲ ಕೇನೇರ ಬನ್ನಿರ ಪೋತಿಜಿ ಮಾತ ಡೋಂಗೆ ಮಲ್ಪುನು ಬೇರೆ ಕೆಲವು ಅದಕ್ಕೆ ಹೇಳುವುದು ಪ್ರತಿಯೊಬ್ಬನ ಜನ್ಮ ಕುಂಡಲಿ ಎನ್ನುವುದೊಂದು ಇರ್ತದೆ. ಜನ್ಮ ಕುಂಡಲಿ ಅಂಚ ಒಂದ ಜನ್ಮ ರಾಶಿ ಹಾ ಹಾ ಹುಟ್ಟುವಾಗಲೇ ಹಾ. ಒಬ್ಬನಿಗೆ ಹಾ, ಇತ್ತೆ ರಾಶಿ ಒಯ್ಟಿ ಹಾ. ವಾರಾಸಿ ಇಟ್ಲ ದುಡ್ಡು ಮಾಡ್ಪೇರ ಒಂಜಿ ರಾಶಿ ಮಾತ್ರಿ ಯಾವುದು ಪೊಯ್ಯದ ರಾಶಿ ಹೇ, ಹಾಗಲ್ವಾ ದುಃಖ ಜನ್ಮ ರಾಶಿ ಅಂತ ಒಂದು ಇರ್ತದೆ. ಹಾ ಹಾ ಅದು ಹುಟ್ಟುವಂತಹ ಸಂದರ್ಭದಲ್ಲಿ ಅಂದ್ರೆ ನೀ ಹುಟ್ಟಿದ ಗಳಿಗೆ ಯಾವುದುಂಟೋ ಹಾ. ಆ ಗಳಿಗೆಗೆ ಪೂರಕವಾಗಿ ನಿನ್ನದಾದಂತಹ ಜಾತಕಾದಿ ಕರ್ಮಗಳು ನಡೆಯುತ್ತದೆ. ಮತ್ತೆ ಕೇರಳದವರಿಗೆ ಅವರಿಗೆ ಇವರಿಗೆಲ್ಲ ತೋರಿಸಿದ್ರೆ ಅವರೆಲ್ಲ ಸತ್ಯ ಹೇಳ್ತಾರ ಪುಣ್ಯಾತ್ಮ? ಅಂತ ಎಲ್ಲವರು ಅಂತವರು ಅಂತ ಹೇಳುವುದಲ್ಲ. ಹಾ. ಯಾರಲ್ಲಿ ಯಾವುದನ್ನು ತೋರಿಸಬಹುದು ಹೇಳಬಹುದು ಹಾ. ಅಂತವರಲ್ಲೇ ತೋರಿಸಬೇಕೇ ಹೊರತು ಹಾ. ಕೇವಲ ಆ ರೀತಿಯಾಗಿ ವ್ಯವಹರಿಸುವವರು, ಆ ರೀತಿಯಾಗಿ ವೇಷವನ್ನು ಹಾಕಿ ತನ್ನದಾದಂತಹ ಉದರ ಪೋಷಣೆಯನ್ನು ಮಾಡಿಕೊಳ್ಳುವವರಲ್ಲಿ ಹೇಳಿದ್ರೆ ಆಗುತ್ತದ? ಹೌದು. ಕೊರಿನಿ ಎಡ್ಡೆ ಅಲ್ಪೊಂದು ಪುನಃ ಎಂಕ್ ಈತ್ ಕೊರಡು ಎನ್ನಲ್ಪ ಈತ್ ಜಾತಕ ತೂಯ್ನಕ್ಕೆ ಈತ್ ಕೈ ತೂಯ್ನಕ್ಕೆ ಈತ್ ಬರೆದು ಅಡಿಗೆ ಆಗುವುದಿಲ್ಲ ದುಡ್ಡು ಮಲ್ಪುನ ಮತ್ತೆ ಅತಿ ಹೌದು. ಓಹೋ ಅಂಚ ಅನ್ನೆರೆ ಹಾ. ಐದು ಬುಕ್ಕ ಇಂಚ ಮಾತ ಬುಕ್ಕೋರೆಡಕೇನು ನೀನ್ ಮಾತ ಉಂಟೇನು ಹಾ, ಹಾ. ಇಂಚ ಮುರಾಣಿ ಇಂಚಿಡೋರು ಮಂಡ್ಯ ಚೊಡ್ಪನಕ ಊರ್ದ ಕೈತಲ್ದಾರ ತಿಕ್ಕಿ ಹೌದಾ? ಆರು ಅನ್ನೀರ್ ಎಡ್ಡೆ ಭಟ್ರಾರು ಇರ್ಲೇಕ ಹೌದಾ? ಅಂದ ಹಾ, ಹಾ. ಅಂಚ ಆರು ತಿಕ್ಕದ ಬಂಡೇರು ದಾನೆ ಮರೆ ಮಾರಿ ಮಂಡ್ಯ ಚೊಡ್ಲ ಅಪ್ಪಗ ಬಂಡೆ ಊಲ 50 ಜನ ಬುಲೆ ಮಾತ ಹೌದಾ? ಅಪ್ಪಗ ಆರು ಪಂಡೇರಿ ಹಾ. ಐಕಿ ದಾಯ ಮರೆ ತಿಕ್ಕಿನಿಕ್ ಐಕಿನಿಕ್ ಖರ್ಚು ಮಲ್ಪುವ ಹಾ. ನಿಂದ ಇಂಚ ಎಂಚಿನಾಲ್ ಒಂಜಿ ಎಡ್ಡೆ ಬುಲೆ ಮಲ್ಪು ಹಾ. ಆಯಿನ ಬುಲೆನು ಸುರು ಕೊಂಜಿ ಎಡ್ಡೆ ಬ್ರಾನಾಗಿ ಕೊರ್ಪೆ ಅಂತ ಬಂದು ಪರಕೆ ಬನ್ನಿ ಯಾರಿಗೆ ಎಡ್ಡೆ ಬ್ರಾನಾಗ ಕೊನ್ನದು ಬುಲೇನು ಕೊರ್ಪೆ ಅಂತ ಪರಕೆ ಬನ್ನಿ ಹಾ. ಅಂಚ ಯಾನೆಲ್ಲ ಪೋಯೆ ತಾರೀಖ್ ಮೈಕ ಮೀದು ಒಂಜಿ ಪ್ರಾರ್ಥನೆ ಆತ ಬೊಲ್ಪುಗು ಹಾ. ಬಚ್ಚಂಗಾಯ್ದ ಬೂರ್ ಮಾಲ್ತು ಇತ್ತೆ ಹಾ? ಬಚ್ಚಂಗಾಯ್ ಬಚ್ಚ ಬಚ್ಚಣ್ಣ ಮಗೆ ಬಚ್ಚತ್ ಬಚ್ಚಂಗಾಯ್ ಬಚ್ಚಂಗಾಯಿ ಇರು ವಾದೇಸೋದಾರಣ್ಣ ಅಲ್ಲ, ನನಗೆ ಅರ್ಥ ಆಗುವುದಿಲ್ಲ ಪುಣ್ಯಾತ್ಮ. ಬುಕ್ಕ ಅರ್ಥ ಆಪುಂಡಿರಿಗೆ ಪನ್ನೊಂದು ಪೋನಾಗ ಅಂಚ ಬಚ್ಚಂಗಾಯ್ದ ಬೂರ್ದ ಕೈತಲ್ ಅಂತದ್ದು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ದೇವರೇ ಹಾ. ಈ ಸರ್ತಿದ ಬುಲೇನನ್ನು ಕೈಪತ್ತದು ಎಡ್ಡೆ ಹಣ್ಣು ನಾಂಡ ಹಾ. ಸುರುಕಾಯಿನ ರಡ್ಡು ಬಚ್ಚಂಗಾಯಿನ ಕೊನದು ಹಾ. ಎಡ್ಡೆ ಬ್ರಾನಾಗ ಕೊನೋದು ಯಾನು ಕೊರ್ಪೆ ಇದು ನೀನು ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ದಯచేసి ಯಾಕೆ ಅಂತ ಹೇಳಿದರೆ ಹಾ ನಾನಾದ್ರೂ ಪರವಾಗಿಲ್ಲ, ಹಾ ದೊಡ್ಡ ಕೋಪಿಷ್ಟ ಅಲ್ಲ, ಹಾ. ಹಾಗಾಗಿ ಸಹಿಸಿಕೊಳ್ತೇನೆ. ಹಾ ಒಂದು ಬ್ರಾಹ್ಮಣ ಸಮುದಾಯವೇ ಇರುವಲ್ಲಿ ಇಂತಹ ಮಾತನ್ನಾಡಿದ್ರೆ ಹಾ. ನೀನು ಯಾರಲ್ಲಿಯಾದ್ರೂ ಪೆಟ್ಟು ತಿಂತಿ ದಯಚೆ ಕಣ್ಣರೆ ಮತ್ತೆ ಏನೋ ಮಾತಾಡುದು. ದಾದವು ಯಾರಾದ್ರೂ ಒಳ್ಳೆಯ ಬ್ರಾಹ್ಮಣ ಇದ್ರೆ ಕೊಡ್ತೇನೆ. ಅಂದೆ ಹಾಗಾದ್ರೆ ಬ್ರಾಹ್ಮಣರಲ್ಲಿ ಒಳ್ಳೆಯ ಬ್ರಾಹ್ಮಣ ಕೆಟ್ಟ ಬ್ರಾಹ್ಮಣ ಅಂತ ವ್ಯತ್ಯಾಸ ಉಂಟು? ಎಡ್ಡೆನ್ನ ಹಾಲುದಾಯ ದತ್ತಿ ಮತ್ತೆ ಐಟು ರಡ್ಡು ನಮೂನೆ ಉಂಡು. ಹೇಗೆ? ಒಂಜಿ ಬ್ರಾಹ್ಮಣ ಜಾತಿ, ಹಾ. ಒಂಜಿ ಜಾತಿ ಬ್ರಾಹ್ಮಣೇನ್. ನೀನು ಮತ್ತು ನಿನಗೆ ಅದೇ ಹೇಳುದಲ್ವ, ನಿನ್ನಲ್ಲಿ ಇರುವುದೆಲ್ಲ ಪೆಟ್ಟು ತಿನ್ನುವುದೇ. ಜಾತಿ ಬ್ರಾಹ್ಮಣ, ಬ್ರಾಹ್ಮಣ ಜಾತಿ ಅದು ಎರಡು ಒಂದೇ ಅಲ್ವೇನಾ? ಅವು ಕೇನೇರು ಒಂಜಿ ಅಲ್ಲ ಆಯ್ತಾ ಉಲಾಡಿ ಬೇಚಂಡು. ಹೇಗೆ ಅದು ಹೇಗೆ ನೋಡುವ? ನನಗೆ ಅಷ್ಟೇ ಹೇಳಿದ್ರೆ ಸಾಕಾಗುದಿಲ್ಲ, ಸರಿಯಾಗಿ ವಿಸ್ತಾರ ಮಾಡಿ ಹೇಳಬೇಕು, ಅಂದೆ ಅರ್ಥ ಆಗುವ ಹಾಗೆ ಹೇಳ್ಬೇಕು. ಹೇಳು. ಇತ್ತೆ ಒಂಜಿ ಜಾತಿ ಬ್ರಾಹ್ಮಣ ಪಂಡ ಎಂಚ ಹೇಗೆ? ಆರು ಪುಲ್ಯಕಾಂಡೆ ಲಕ್ಕದು, ಆ ಪುಲ್ಯಕಾಂಡೆ ಬೊಲ್ಪುಗು ಬೇಗ ಲಕ್ಕದು, ಆ ಚೌಲಿ ನೀರುಡು ಮೀದು ಆ ಮೂಜಿ ಪೊರ್ತು 6 ಇಂಚಿನ ಉಂಡ ತೇಕ್ಲಿ ಜಪ ತಪ ಸಂಧ್ಯಾ ವಂದನೆ ಮಾತ ಮಲ್ತದು. ಆ ಹೋಮ ನೇಮ 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 ಅಂಚಿನ ಬ್ರಾಹ್ಮಣರು ನೇಮ ಹಾಗಲ್ವಾ? ಬುಕ್ಕ ನೇಮ ಅಂತ ಹೇಳಿದ್ರೆ ಏನು? ಎಂಚಿನವು ಹೋಮ ಹೋಮ ಅಂತ ಹೇಳಿದ್ರೆ ಹೋಮ ಕುಂಡಕ್ಕೆ ಆವಾಹಿಸುವುದು. ಹಾ. ನೇಮ ಅಂತ ಹೇಳಿದ್ರೆ ನಿಯಮಾವಳಿಗಳು, ಕೆಲವು ಕಟ್ಟುಪಾಡುಗಳು. ಗೊತ್ತಾಯ್ತಲ್ಲ? ನೀನು ಏನಾದ್ರೂ ಭಾವಿಸಬೇಡ. ಅಂಚ ಆಕಲು ಮಾತ ಮಲ್ತದೆ, ಕೊರ್ಲುಡು ಇತ್ತಿನೇನು ಮಾತ ಒಂಜಿ 10 ಜನಕ್ಕೂ ದಾನ ಮಲ್ತದೆ ಕೊರ್ದು ನಾನು ನನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ನಶ್ವರ ಎನ್ನುವ ಹಾಗೆ ಭಾವಿಸಿ ಬದುಕುವವ ನಿಜವಾದ ಬ್ರಾಹ್ಮಣ. ನಿಜವಾಯಿನ ಬ್ರಾಹ್ಮಣಿ. ಅವು ಜಾತಿ ಬ್ರಾಹ್ಮಣಿ ಬಂಡ ಅಂಚ ಆಂಡ ಕೆಲವು ಬ್ರಾಹ್ಮಣ ಜಾತಿ ಪಂಡ ಇಂಚ. ಅದು ಹೇಗೆ? ಬ್ರಾಹ್ಮಣ ಜಾತಿ ಪಂಡ ಕೆಲವು ತುಲೆ ಅಕ್ಕಲು ಅಕ್ಕಲು ಒಲ್ಪಲ ಆಪುಂಡು ಎಂಚಲ ಆಪುಂಡು ಸಾರ್ವಜನಿಕರನೊಟ್ಟಿಗೆ ಇಪ್ಪೇರಿ ಅಕ್ಕಲು ಎನ್ನವು ಎನ್ನವು ಇಂಚನೆ ಪಂಡದು ಇತ್ತಿನ ಮಾತ ದೆತ್ತದು ಇದು ಗಂಟು ಕಟ್ಟದು ಬುಕ್ಕೋರಿಯಾಗ ಒಂಜಿ ರುಯಿತ ಉಪಕಾರ ಮಲ್ಪಂದೆ ಕಡೆ ಕಾಣಗ ಅರ ಬನ್ಪೆರಿತ ಅವು ಅಂಚ. 4 ಮಂದಿ ಬ್ರಾಹ್ಮಣರೇ ಇರುವಲ್ಲಿ ಮಾತ್ರ ತನ್ನದಾದಂತಹ ಬ್ರಾಹ್ಮಣ್ಯವನ್ನು ಯಾರು ತೋರಿಸ್ತಾನೋ ಅವ ಜಾತಿ ಬ್ರಾಹ್ಮಣ ಜಾತಿ ಮಾತ್ರ. ಜಾತಿ ಬ್ರಾಹ್ಮಣ ಒಳ್ಳೆ ವಿಷಯ. ನೀನು
ಕಾಣುವ ಹಾಗಲ್ಲ, ನಿನ್ನ ತಲೆಯಲ್ಲಿ ಸ್ವಲ್ಪ ವಿಷಯ ಉಂಟು. ವಿಷಯ ಉಂಡು ಬೇರೆ ಹಾ. ಇತ್ತಂಜಿ ರಡ್ಡು ವರ್ಷ ಮಾತ ಮರತ್ತಿಂದು. ಹೌದಾ? ಏನಪ್ಪ ಹಾಗಾದ್ದು? ಇಲ್ಲಲ್ಲೇ ಕುಳ್ಳುದು ಬುಕ್ಕದಾಯ್ತು ಸಾಯ್ತು ನಂಚ. ಕೃಷಿ ಏನು ಇಲ್ಲಲ್ಲ. ಸಿದ್ಧತೆ. ಹೌದು ಹೌದು ಅಂಚ ಹಾಗಾಗ್ತದೆ. ಅದೇ ಹಾ. ಅಂಚ ಹಾ. ಐಕಿಟ್ಟೆ ಈ ರಡ್ಡು ಬಚ್ಚಂಗ ಐತಿ ನೀನು ಪಾತೊಂದು ಪಿದಾಡ್ ನಾನು ಹಾ. ಪಿದಾಡ್ದನ ಒಂಜಿ ರಡ್ಡು ಜನ ತಿಕ್ಕಿಯರಿ ಹಾ. ಇಂಕ ಗುರ್ತದಕ್ಲೆಗ್ ಕುಯೇತನ್ಲ ಕೊರಂಡ ಆತೈತಿ ಅಷ್ಟೇ, ಅತಿ ಅದು ಆಗುದಿಲ್ಲ. ಯಾನ ಬುಕ್ಕ ಇಂಕ ಕೊರಿಯ ಅಂತ ಸಮಾಧಾನ ಅಲ್ಲ ಅವರು ಹಾ. ದೆತ್ತೊನ್ನಾಗ ತಿನ್ನಾಗ ಕುಸಿಲ್ಲ ಅವರು ಹಾ, ಹೌದು, ಅತಿ ಹೌದು, ಹೌದು. ಊರದಾಗ ಕೊರಂಡ ಹಾ. ಯಾನಂತ ಕೊರಿ ಬೆಟ್ಟಿಗೆ ಹೌದಾಯ್ತ ಹೆಚ್ಚಿಗೆ ಮಿತ್ತಿನ ಎಲ್ಲವ ತೆಂಡ ಪನಿಯರಲ್ಲಿ ಎಂಜು ಬಚ್ಚಗೈ ಕೊಡ್ತಾರೆ ಕರ್ಮ ನಿನ್ನ ಸಾವಿನ ಐಕಿ ಅದಕ್ಕೆ ಮತ್ತೆ ಕೊರತೆ ಹೇಳುವವರು ಎಷ್ಟು ಮಂದಿ ಬೇಕು? ಬುಕ್ಕ ಅವ ನಿಮಗೆ ಸಣ್ಣದು ಕೊಟ್ಟದ್ದು. ಎಲ್ಲೇ ಕೊಡ್ತೀನಿ ಅಲ್ಪ ಇತ್ತು ಮಲ್ಲ ಜೊತೆ ಅಂಗಡಿಗೆ ಮಾರ್ತೀನಿ ಆಯ್ತು ಅವ ಮತ್ತೆ ಬೋಡ ಆ ಸಮಸ್ಯೆ ಬೇಡ. ಅಂಚ ನಾಡು ಒಂದು ಬರ್ತೇನೆ ಹಾ. ಬಣ್ಣಗ ಈರ್ ತಿಕ್ಕನೇನ ಹಾ. ಒಂದು ಈರ್ ಬ್ರಾಣಿನ ಏನು ಅನುಮಾನ ಉಂಟಾ ನಿನಗೆ? ಅದಕ್ಕೇನೆ ಅಂಚ ನಾನು ಕರ್ಮಠ ಬ್ರಾಹ್ಮಣ. ಮರ್ಕಟ ಕರ್ಮಠ ಆಚಾರ ವಿಚಾರ ಹೋಮ ನೇಮ ಇದನ್ನೆಲ್ಲ ಸರಿಯಾಗಿ ಮಾಡಬಲ್ಲಂತಹ ಒಬ್ಬ ಬ್ರಾಹ್ಮಣ. ಈರು ಬ್ರಾಣಿ ಹಾ. ಈರು ಮೀಪರ ಮುಜಿ ಬರ್ತು ಮೀಪರ ಸ್ನಾನ ಮಾಡ್ತೇನ ಅಂತ ಕೇನ್ನೆ ಕೇನ್ನೆ ಎನ್ನಂಜಿ ಪರಕ್ಕೆ ಅಂತೈತಿ ಹಾ. ಮೂಜಿ ಬರ್ತುಡು ಪೊರ್ಲುಡು ಒಂಜಿ ಮೀಪು ನಂಚಿನ ಬ್ರಾಹ್ಮಣ ಈಗ ನಿನಗೆ ನಾ ಯಾರು ಅಂತ ಗೊತ್ತಾಯ್ತಾ? ಏರಿ ಇರಿ ನೀನು ಆಗದಿಂದ ನನ್ನನ್ನು ಮಾತಾಡ್ತಾ ಇದ್ಯಲ್ಲ, ನಾ ಯಾರು ಅಂತ ಕೇಳಿದ್ಯಾ ನೀನು? ಅಂತ ಇರ್ಬಟ್ರ ತಣ್ಣೀರಿ ಹೌದು, ನಾನು ಎಲ್ಲಿಯವ ಅಂತ ಗೊತ್ತುಂಟಾ? ಹೊಲ್ತಾರಿ ನಾನು ಇಲ್ಲಿಯವಲ್ಲ. ಬುಕ್ಕ ಮರಡ್ದು ಊರ್ನ ಹೇ, ಮಿತ್ತೋಜ ಬರ್ರಿ ಆಯ್ತಲ್ಲ ಮಿತ್ರಲ್ಲ ಪೋಣಗ ಮಿನಿ ತಾಲಿಯಾರ ಮಾರೆ ಹಾಗಲ್ಲ ಪುಣ್ಯಾತ್ಮ. ಈ ಆಗಸದಿಂದ ಆ ಲೋಕ ಯಾವುದು? ಅದಕ್ಕಿಂತ ಮತ್ತೊಂದು ಲೋಕ ಉಂಟು, ಗೊತ್ತುಂಟ ನಿನಗೆ? ಹೋಗಿ ಸ್ವರ್ಗ. ಸ್ವರ್ಗ ಇರ್ ಸ್ವರ್ಗದರ ಮತ್ತೆ ಓ ಸ್ವರ್ಗ ಯಾನ ಮುರನೇರ ಪೋತಿತ್ತ ಸ್ವರ್ಗ ಹೋಗು ಯಾನ ಸ್ವರ್ಗ ಅಂದ್ ಮಂಡದ ಪೋದು ಬೇರೆ ಧರ್ಮಗು ನಾಚಿಗೆಟ್ಟನೆ ಯಾರು? ಯಾನೆ ನೀನು ಯಾರಲ್ಲಿ ಮಾತಾಡ್ತಾ ಇದ್ದಿ ಅಂತ ಗೊತ್ತುಂಟಲ್ಲ ನಿನಗೆ? ಸ್ವರ್ಗದಾರತೆ ಯಾನ್ ಸ್ವರ್ಗ ಹೋಗಿ ಬೋದ್ ಬರ್ತೇನೆ ಎಂದು ಮುರಣಿ ಕರಿನವರತ್ತು ದುಂಬುದಾರುಡು ನಾನು ಅಲ್ಲೇ ಇದ್ದೆ ಪುಣ್ಯಾತ್ಮ, ನನಗೆ ಸಿಗಲಿಲ್ಲ ನೀನು. ಎಂಕ ಗೊತ್ತಾ ಇರ್ತೆ ತಿಕ್ಕನಂಗ ಇರತ್ತೆ ಇರ್ಲ ಕಣಗ 2 ಜನ ತಿಕ್ಕ ತಿರುಗಡದಾಗ್ಲಿ ಅಲ್ಲಿ ನನಗೆ ಅರ್ಥ ಆಗ್ಲಿಲ್ಲ, ಏನು ಸ್ಪಷ್ಟವಾಗಿ ಹೇಳು. ಓಯ್ನೆ ದಾಯ ಗೊತ್ತುಂಡೆ ಹಾ. ಎನ್ನ ಅಮ್ಮೆ ಸೈತ್ಯರ್ ಹಾ. ಅಮ್ಮೆ ರಿಂಚಿಪ ಹಾ. ಸೈತ್ಯನ ಆನಿ ಮುಟ್ಟ ಸುದ್ದಿತ್ತು ಜನ ಹಾ. ಸೈತ್ಯದ 2 ದಿನ ನನಗ ಇಲ್ಲಲ್ಲಿ ಎನ್ಮ 10 ಜನ ಹೌದಾ? ನಿನ್ನ ಅಮ್ಮೆ ಸಾಲ ಮಲ್ತಿದೆ ಕೊರಲ್ಲ ಅಂದ್ ಹಾ. ಯಾನು ಒಲ್ಪಡ್ದು ಕೊರ್ಪುಂಟುಲಿ ಹೌದು. ಅದೇ ತಂದೆ ಮಾಡಿದಂತಹ ಸಾಲಕ್ಕೆ ಮಗ ಹೊಣೆಗಾರ ಆಗುವುದಕ್ಕಾಗ್ತದ? ಅತ್ತು ಕೊರ್ತೊಲಿ ಒಂತಾಂಡ ಒರಿ ಪಣ್ಪುನ ಒಂಜಿ ಕೆಣ್ಣಗ ಮರಿ ಒರಿ ಪಣ್ಪುನ 15,000 ಅವಡು ಒರಿ ಪಣ್ಪುನ 25,000 ಅವಡು. ಹೌದು, ಕೇಳುವುದಕ್ಕೆ ನಿನ್ನ ತಂದೆ ಇಲ್ಲಲ್ಲ. ಇಜ್ಜತ್ತ ಯಾನಾಂಡ ಹಾ. ಒಟ್ಟಾರೆ ನಮ್ಮ ಇತ್ತಿನ ದುಡ್ಡು ನಾಯಕ ಕೊರ್ದುದಾಯ ನಾಚಿಗೆಟ್ಟುನು ಅಷ್ಟೇ. ಐಕೆ ನಂಗೆ ಲೆಕ್ಕವಾಡಿ ಹಾ. ಸೈನಗ ನೀರು ಬಿಡ್ಪುನ ತುತ್ತೆ ಸ್ವರ್ಗೋಗೇ ಪೋಲ ಹಾ. ಸ್ವರ್ಗೋಗೇ ಪೋಲ ಅಂತ ಹಾ. ಬೇರಂಚ ಸ್ವರ್ಗೋಗು ಪೋದು ಪೇರಿಂದ ಗೊತ್ತಾ ಹಾ, ಸರಿ. ಅಮ್ಮೇರ್ ನಂಜಿ ಭಾವಚಿತ್ರ ಪತ್ತೊಂದು ಸೀದಾ ಪೋಯ ಸ್ವರ್ಗ. ಹೌದಾ? ದ್ವಾರಪಾಲಕರು ತಡೆಯಲಿಲ್ವಾ? ಏರ್ಲ ತಡೆತಿಜೇರಿ ಅಲ್ಲಲ್ಲಿ ಕಾವಲುಗಾರರನ್ನೆಲ್ಲ ನಾವು ನೇಮಿಸಿದ್ದೇವೆ. ಏರ್ಲ ಜನ ಏನ್ ಬೋನಾಗ ಏರ್ಲ ಜನ ಸೀದಾ ಪೋಯಂಬೆ ಆಹಾ. ಹೋದ್ ಒಂಜಿ 10 ಜನ ಟೆಕೆಂದೆ ಹಾ. ಈ ಚಿತ್ರ ತೋಜದು ಬೇರೆ ಉಳ್ಳೇರ ಮುಲ್ಪ ಹಾ. ಸ್ವರ್ಗ ತಂದು ಅಂದು ಸ್ವರ್ಗ ಉಳ್ಳೇರ 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 ಏರ್ಲೆಜ್ಜಿ ಬುಕ್ಕ ಕಡೆ ಕೊಂಜಿ ಸೆಟ್ರು ದಿಕ್ಕಿರ ಟೆಕೆಂಡೆ ಬೇರೆ ಉಳ್ಳೇರ ಏರ್ ಮರ ಎಂದು ಎನ್ನ ಅಮ್ಮೇರಿ ಹಾ. ಇಂಚ ಸಾಲ ಮಲ್ತಿದ್ದೀರ ಅಕ್ಲಿಗೆ ಏನೇರ ಬೈದೀರ ಐಕ್ ಬತ್ತನಣ್ಣ ಉಳ್ಳೇರ ಬೇರೆ ಅಂತ ಕೆಂಡೆ ಐಕ್ ಒಳ್ಳೆರಿತ್ತೆ ಬೇರೆ ಆರೆ ಸೈತಿದ್ದೀರಿ ಮುರಾಣಿ ಸೈತನರಿ ನೀಟಿದೆ ನಾಡೊಂದು ಬತ್ತ ಅಥವಾ ನೀರು ಬಿಡ್ನಾಗ ಸ್ವರ್ಗೋಗೇ ಪೋಳ ಅಂತ ಬಂತೀರಿ ಅಂಚ ಸ್ವರ್ಗೋಗಿ ಬರ್ತೇನೆ ಹಾ. ಆ ಜನ ಒಂಜೇ ಬೆಟ್ಟದಿನತ ನಿನಗೆ ಯಾಕೆ ಅಂತ ಕೇಳಬೇಕಿತ್ತು. ಕೇಂಡನೆ ಹಾಕೊಂಡು ದಯಣ್ಣ ಕೆಣ್ಣಗ ಗೊತ್ತುಚಿ ಬಂದ್ಲೆಂದು ಹಾ. ಆ ಜನ ಓನೆರಡೆ ಮರ್ರೆ ಬೈಯುವುದು ಯಾಕೆ ಅಂತ ಬೇಕಲ್ಲ. ಮೂಜಿಕಾಸ್ತಾಯ ಸೈತದ ಈ ಸ್ವರ್ಗ ಹೋಗು ಬರ್ಪಣ ತಂದು ಪಾನಾಜ ಸ್ವರ್ಗ ಆರ ಆ ಸ್ವರ್ಗ ಹೋಗು ಬೋತು ನೀನು ಭೂಲೋಕದಲ್ಲಿರುವ ಸ್ವರ್ಗಕ್ಕೆ ಹೋದದ್ದು. ಬರ್ಲದಾಯ್ತಲ್ಲ ಅಯ್ಯೋ, ನಾವು ಮೇಲೆ ಸ್ವರ್ಗ ಇತ್ತು ಇಂದಕ್ಕೆ ಸಂಬಂಧ ಬೇತೇನಿ ನಾಕಲೋಕ ಇರು ಇಂದಕ್ಕಂತ ಸಂಬಂಧ ನಿಜ ಇಲ್ಲಪ್ಪ. ನಾವು ಇಲ್ಲಿ ಎಲ್ಲ ಕಾಣುವುದಕ್ಕೆ ಸಿಗುವುದು ನೀ ಮಾಡಿದ ಪುಣ್ಯ ಅಲ್ಲ, ಬೊಕ್ಕ ನಿನಗಿಂತ ಹಿಂದಿನ ಹಾ. 8 ತಲೆಮಾರುನವರು ಮಾಡಿದ ಪುಣ್ಯ. ತುಂಬುದಾಕೋಣ ಹಾ, ಓಹೋ ನಮ್ಮಂತವರೆಲ್ಲ ಕಾಣುವುದಕ್ಕೆ ಸಿಗುವುದಿಲ್ಲ. ಇರು ಅಲ್ಪಡ್ದು ಇತ್ತ ನೇರ್ದು ಹಾ, ಹೌದು. ಮೇಲೋ ಕೊಡ್ದು ಹಾ. ಅತ್ತೇನ ಹಾ. ಈರುತ್ತೆ ದಾನೆ ಇಂಚುವತ್ತಿನ ನಾ ಬರುವುದಕ್ಕೆ ಕಾರಣ ಉಂಟು. ಹಾ. ಅಲ್ಲಿ ನಾ ಯಾರು ಅಂತ ಗೊತ್ತುಂಟ ನಿನಗೆ? ಹಾ? ಏರ್ ಅಲ್ಪ ಇಂಚಿನ ಇರ್ದಾಯ್ತಾ ನಾನು ಯಾರು ಅಂತ ಗೊತ್ತಿಲ್ಲ. ಸ್ವರ್ಗಲೋಕದಲ್ಲಿ ನಾನು ಯಾರು? ಏರಿ ಈಶ್ವರ. ಇಂಚ ಸ್ವರ್ಗಲೋಕದಲ್ಲಿ ನಾ ಯಾರು? ಏರಿ
ಗೀಷಣ ಮಾತೇರ್ನಲ್ಲ ಅಲ್ಪತ್ತನ ಏನು ಅಂಜನ ಭಂಡಾರಿ ಮಸ್ತ್ ಜನ ಒಳ್ಳೆ ಇರುತ್ತಾ ಹೌದು ಮಾತಾ ಇರು ಒರಿಯೇನಾ ಯಾವುದು ಇಂಚಿನ ಗೀಸುನ ಗೀಷಣ ಪುಣ್ಯಾತ್ಮ ಅಂದ ಅವೇ ಮುಲ್ಪ ಇರ್ನ ಅಲ್ಪ ಸ್ವರ್ಗೋಡ್ ಮತ್ತೆ ಎಂಚೊಂಡು ಬೇರೆ ಮುಲ್ಪದ ಅವಸ್ಥೆ ಕೇಂಡನ್ನ ಇತ್ತ ಮತ್ತ ಉತ್ತರದ ಹಂಚಿದಕ್ಲತಿ ಆ ಸೆಲಬರ್ ಪೂಜೆ ಊರ್ದಕ್ಲಿಗೆ ಬೇಲೆಲ್ಲದ್ದಿ ಅಕ್ಲು ಮಾ ಅವಸ್ಥೆ ತುಂಡ ಕೆಲವು ಜೋಕುಲ್ನ ಮಂಡೆ ಮೀನಿ ತೂಡನ್ನ ಬೊಂಡ ಕೆತ್ತಲೆಕ ಮೂಜಿ ಮೇಲಿನ ಕೆತ್ತದು ನಡುತೆಂಚ ಕುತ್ತ ಬರಂಗೆಲ್ಲ ಕೈದಂಚ ಉಡುಪು ನನ್ನ ಕುಡ ಪುಚ್ಚ ಬರಂಕಲಕ 4 ಮೀಟಿಂಚ ಬರೆ ಕೆಲವು ಜನ ತೋಡಿ ಇಂಚ ಕೊಡಿಟ್ಟು ಒಂಜಿ ಚೊಂಡಿ ಅವು ಬೊಂಡೋಗು ವಿಸ ಸಿಗುತ್ತಲೆಕ ನೀನು ಯಾರನ್ನು ನನ್ನನ್ನು ಏನು ಅಂತ ಭಾವಿಸಿದ್ದೀನಿ ಇರೋ ಇಂಚಿ ನನ್ನ ಭಂಡಾರಿ ನಾನು ಸ್ವರ್ಗೋಡು ಗೀಷಣ ಪುಣ್ಯಾತ್ಮ ನೀನು ಹೇಳುವುದಕ್ಕೂ ನಾನು ಹೇಳುವುದಕ್ಕೂ ವ್ಯತ್ಯಾಸ ಉಂಟೋ ನನ್ನ ಹೆಸರನ್ನು ನಾನು ಹೇಳಿದ್ದು ಗೀಷಣ ಉದಾಹರಣೆ ಮಣ್ಣ ಯಾ ನೀರಿನ ಬೇಲೆ ನಿನ್ನೆ ಬೃಹಸ್ಪತಿ ಬಾಸ್ಮತಿ ಉದ್ದದಾರಿಯ ವಾಚಸ್ಪತಿ ಅಯ್ಯೋ ದೇವಗುರು ದೇವತೆಗಳಿಗೆ ನಾನು ಗುರು ಗುರುಕುಲ ಇದು ಓ ಅಂಚ ಬನ್ನಿ ಮತ್ತೆ ಗೊತ್ತಾಂಡ್ರಿ ಎಂತ ಗೊತ್ತುಂಡಿ ಮತ್ತೆ ದೇವಗುರು ಗುರುಕುಲ ಇರಿ ನಾನು ರಡ್ಡ ಬುರಿಯನ್ನ ಒಳ್ಳೇದಾಗಲಿ ದಾನೆ ಇಂಚು ಬರ್ತೀನಿ ಇಂಚು ತಾನೆ ಭೂಲೋಕದ ಅಂಚು ತಾನೆ ಬರ್ತೀನಿ ನಾನು ಬರುವುದಕ್ಕೆ ಕಾರಣ ಉಂಟು ದಾಯ್ತಾವು ಗಂಗಾಸರನ ಗಂಗಸರ ಹರಿಯರತ್ತನ್ನ ಗಂಗಸರ ಅಂದ್ಮಂಡಾರ ಗಂಗಸರ ಅವಳು ಪವಂತ ತಿಕ್ಕು ಜಾನತಿ ತಿಕ್ಕುನ ಮುಲ್ಪದ ಬುಕ್ಕ ಇಂಚಿನ ಗೊತ್ತುಂಡೆ ಬೇರೆ ನಿಕ್ ಆ ಮಲ್ಲ ಮಲ್ಲ ಎಡ್ಡೆ ಬಿಲೆತ್ತೊಂಡತಿ ಅವು ಇತ್ತೆ ಪರಂಡ ಬಯ್ಯಾಣಗ ಏರ್ನೆ ಅವತ್ತಿ ಮುಲ್ಪದ ಗಂಗಸರ ಮತ್ತೆ ಭಾರಿ ಎಡ್ಡೆ ಪರಿಬೆಟ್ಟಿಗೆ ಟಪ್ಪ ಏರ್ತಿ ಟಪ್ಪ ಪೀರಿದಾಂಡಿ ಬಿಲೆಲ್ಲ ಅಂಚನೆ ಕಮ್ಮಿ ಈಗ ಯಾರು ಕುಡಿಯುವುದರ ವಿಚಾರ ಯಾರು ಮಾತಾಡಿದ್ಯಾರು ಈರ್ ಬಂಡಾರ ಗಂಗಸರ ಪರಿಹಾರ ಗಂಗಾ ಸರೋವರ ಗೊತ್ತುಂಟಾ ಸರೋವರ ಗಂಗಾ ಸರೋವರ ಗಂಗಾ ಸರೋವರ ಗಂಗಾ ಸರೋವರಕ್ಕೆ ನಾ ಯಾಕೆ ಬಂದದ್ದು ದೇವತಾರಿ ಮೈತೋನ್ಯರೆ ಪುಣ್ಯ ತೀರ್ಥ ಸ್ನಾನ ಎಂಚ ಪುಣ್ಯ ತೀರ್ಥ ಸ್ನಾನ ಅಪ್ಪಗನಿ ಸ್ನಾನ ಇನ್ನು ಗಡ್ಡ ತುನಗ ಲೆಕ್ಕ ಬಾಡಿ ಅಲ್ಪಡ್ತಿ ಬತ್ತನ ದಿಪ್ಪೋಡು ಒಂದು ಎಂಚಿನ ಒಲ್ಪ ಹೋಗ್ತಾನ ಪುಣ್ಯ ತೀರ್ಥ ಸ್ನಾನ ಪುಣ್ಯಾತ್ಮ అయిన బుడు బాయ్ బుర్దు పల్లెనా గడ్డ మీసే మాత ఇడికాది ఎంక అందాజాపుండా ఈరన ఓసానంది ఎంక ಅಂದಾಜ ಮೀಯರೆ ಬರ್ತೇನೆ ಅಂತೆ ಬಲ್ಲೆ ಮೀಯರೆ ಬರ್ತೇನೆ ಅಂದೆ ಸ್ನಾನವನ್ನು ಮಾಡುವುದಕ್ಕೆ ಬಂದವ ಸ್ನಾನ ಮಾಡುವ ಉದ್ದೇಶ ಏನು ಅತಿ ನಿಕ್ಲಿ ದಿನಾಲ ಮೀ ಪೂಜಾರ ಇಲ್ಲ ನಾವು ಸ್ವರ್ಗಲೋಕದಲ್ಲಿ ಎಲ್ಲ ಸ್ನಾನ ಮಾಡುವ ಕ್ರಮ ಇಲ್ಲ ಮೀಯರಿಜ್ಜ ನಾವು ಚಿನ್ಮಯ ಶರೀರಿಗಳು ಚಿನ್ಮಯ ಶರೀರಿಗಳು ಅಂಚಂಡ ಹಾಗಂತ ಹೇಳಿದ್ರೆ ನಮಗೆ ಮಲಪುರೇಶಾದಿಗಳಿಲ್ಲ ಕ್ಷಾಮ ಡಾಮರ ಇಲ್ಲ ಮುಲ್ಪಳ ಒಂದ್ ಕೆಲವು ಮಾರ್ಗೋಡು ಇಜ್ಜಿ ಯಾವುದು ಈರ್ ಬಣ್ಣವು ಸಾಮ ಡಾಮರ ಅಯ್ಯೋ ಪುಣ್ಯಾತ್ಮ ಕ್ಷಾಮ ಅಂದ್ರೆ ಬರಗಾಲ ಇಲ್ಲ ಡಾಮರ ಅಂತ ಹೇಳಿದ್ರೆ ರೋಗ ರುಜಿನಗಳಿಲ್ಲ ಮತ್ತೆ ಮಲಪುರೇಶಾದಿಗಳು ಯಾವುದೇ ಜೀರ್ಣ ಪ್ರಕ್ರಿಯೆಯೋ ಅಥವಾ ದೇಹದಲ್ಲಿರುವಂತಹ ಕಲ್ಮಶ ಹೊರಗೆ ಹೋಗುವಂತಹ ಕಾರ್ಯವೋ ನಮಗಿಲ್ಲ ನಾವು ಚಿನ್ಮಯ ಶರೀರಿಗಳು ಮಾನವರಾದಂತಹ ನಿಮಗೂ ನಮಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ನೀವು ಮೃಣ್ಮಯ ಶರೀರಿಗಳು ನಿಮಗೆ ಅದೆಲ್ಲ ಉಂಟು ನಿಮಗೆ ಯಾವುದುಂಟೋ ಅದು ಇಲ್ಲದ ಕಾರಣ ನಾವು ಚಿನ್ಮಯ ಶರೀರಿಗಳು ನಿಮ್ಮಲ್ಲಿಲ್ಲ ಅಂಚ ಹಾಗೆ ನಾನು ಸ್ನಾನವನ್ನು ಮಾಡುವುದಕ್ಕೆ ಬಂದವ ಹಾಗಂತ ನಾವು ಸ್ವರ್ಗಲೋಕದಲ್ಲಿ ಸ್ನಾನ ಮಾಡುವುದಿಲ್ಲ ನಮಗೆ ಮೈಯಲ್ಲೋ ಮನಸ್ಸಿನಲ್ಲೋ ಕೊಳೆ ಉಂಟು ಎನ್ನುವ ಕಾರಣಕ್ಕೆ ನಾವು ಸ್ನಾನವನ್ನು ಮಾಡುವುದಕ್ಕೆ ಬರುವುದಲ್ಲ ಗಂಗೆಯಲ್ಲಿರುವಂತಹ ಪುಣ್ಯ ಎನ್ನುವುದು ನಮ್ಮ ಮೈಯನ್ನು ಸೋಕಬೇಕು ಎನ್ನುವ ಉದ್ದೇಶದಿಂದ ಮಾತ್ರ ಹಾಗಂತ ನಾವು ಪಾಪ ಮಾಡಿದ್ದೇವೆ ಎನ್ನುವುದು ಅರ್ಥ ಅಲ್ಲ ಪುಣ್ಯ ವರ್ಚಸ್ಸಿಗೆ ಬೇಕಾಗಿ ಮತ್ತು ಕೂಡ ಹಾಗೆ ನಿನ್ನಲ್ಲಿ ಮಾತಾಡಿದೆ ಅಲ್ಪಡ್ದು ಗಂಗೆ ಮೀಯರ್ ನಿಡೆ ಬೈದಾರನ್ನ ಮುಲ್ಪ ಎಂಕ್ಲ ಗಂಗೆದ ಕೈತಾಳತ್ರ ಕೆಲವು ಗಂಗೆ ಗೊಂಡು ಏನು ಮಾಡುವ ಹೇಳು ಗೊತ್ತು ಅಷ್ಟೇ ಹಿತ್ತಲ ಗಿಡ ಮದ್ದಲ್ಲ ಈಗ ನಿನ್ನ ಮನೆ ಎದುರುಗಡೆ ಅಂಗಳದಲ್ಲಿರುವಂತಹ ಗಿಡದಲ್ಲಿರುವಂತಹ ಔಷಧೀಯ ಸಸ್ಯ ಯಾವುದು ಅಂತ ನಿನಗೆ ಗೊತ್ತುಂಟು ಗೊತ್ತಿಲ್ಲ ಅದನ್ನು ಹೇಳಿ ಪ್ರಯೋಜನ ಇಲ್ಲ ಸರಿ ಮಾಡುವುದಕ್ಕೆ ನಮ್ಮಿಂದಂತೂ ಸಾಧ್ಯವೇ ಇಲ್ಲ ಅತ್ತೇನಾ ಈ ರೀತಿ ಗಂಗೆಡೆ ದಾಯಮಿಯೋಡು ಗಂಗೆ ಎನ್ನುವವಳು ತಾಯಿ ಎನ್ನುವ ಹಾಗೆ ಉಂಟು ಒಂದು ನದಿಗಳಲ್ಲಿ ಅತ್ಯಂತ ಪಾವಿತ್ರತೆಯನ್ನು ಪಡೆದವಳು ಗಂಗೆ ಒಂದು ಇನ್ನೊಂದು ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ ಹರಿಯ ಪಾದದಿಂದ ಉದ್ಭವಿಸಿದವಳು
ಶಿವನ ಜಟೆಯಿಂದ ಇಳಿದವಳು, ಬ್ರಹ್ಮನ ಕಮಂಡಲವನ್ನು ದುಂಬಿದವಳು, ಭಗೀರಥನ 21 ತಲೆಮಾರುಗಳ ಭಸ್ಮೀಭೂತರಾಗಿದ್ದವರನ್ನು ಪುನರಪಿ ಎಬ್ಬಿಸಿದವಳು. ಅಂತಹ ಮಾತೃ ಸ್ವರೂಪಿಯಾದಂತಹ ಗಂಗೆ ಪ್ರಪಂಚದಲ್ಲಿ ನಿನಗೆ ಹೆತ್ತ ತಾಯಿ ಇದ್ದಾಳ? ಈಗ ಇಲ್ಲಲ್ಲ, ಇಲ್ಲ ಅಂತ ಭಾವಿಸಬೇಡ. ಹೋಗಿ ಗಂಗೆ ನಿನ್ನ ತಾಯಿ ಅಂದ್ ಗಂಗೆನೆ ಎನ್ನ ತಾಯಿ ಮಂಡಲ ಆಯ್ತನ ಗಂಗೆಗೆ ಉರ್ದು ಸಾಯಿ ಗೊತ್ತುಂಡೆ. ಹಾಗಲ್ವ, ಗಂಗೆಯೇ ನಿನ್ನ ತಾಯಿ ಎನ್ನುವ ಹಾಗೆ ಭಾವಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಅಂತಹ ಪಾವಿತ್ರ್ಯತೆ ಇರುವಂತಹ ಗಂಗೆ, ಅವಳ ಒಂದು ಹನಿ ಸೋಕಿದ್ರೂ ಕೂಡ ಜೀವಿತಾವಧಿಯಲ್ಲಿ ನಾವು ಮನಸ್ಸಿನಲ್ಲಿ ಪಾಪವನ್ನು ಎಣಿಸಿದ್ರು ಅದು ನಿವಾರಣೆ ಆಗುತ್ತದೆ ಎನ್ನುವಂತಹ ಒಂದು ಕ್ರಮ, ಒಂದು ರೂಢಿ ಪ್ರಪಂಚದಲ್ಲುಂಟು. ಹಾಗಾಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಎನ್ನುವುದು ಒಂದು ರೂಢಿಯ ಮಾತು. ಗಂಗೆಡ್ ಮೀದೊಂಜಿ ಏಕಾಂತಡು ಅಂತ ಏಕಾಂತದಲ್ಲಿ ಕುಳಿತು ಶ್ರೀಕಾಂತನನ್ನು ಕಾಣಬೇಕು ಎನ್ನುವಂತಹ ಒಂದೇ ಉದ್ದೇಶ. ಈರು ಶ್ರೀಕಾಂತನು ತೂಯರೆ ಗಂಗೆದ ಕೈತಡೆ ದಾಯ ಬೋಪುನ ಯಾಕೆ ಈರುವಾಡಿ ಹೊಯ್ಗೆ ಬೈಲಿಗೆ ಬೋಲೆ ಅಲ್ಪ ಒಳ್ಳೆಯಾರು ಚಾನೆ ಮಂಡ್ಯದಾರು ಶ್ರೀಕಾಂತ ಪುಣ್ಯಾತ್ಮ. ನೀನು ಯಾರನ್ನು ಹೇಳುವುದ? ನಮ್ಮ ಶ್ರೀಕಾಂತ. ಅಯ್ಯೋ, ನಿನ್ನ ಮಿತ್ರನೋ ನಿನ್ನ ಹೊರಗೆ ಅವರನ್ನು ಹೇಳಿದ್ದಲ್ಲ. ಶ್ರೀಕಾಂತ ಅಂತ ಹೇಳಿದ್ರೆ ಯಾರು? ಅದೇ ಪುಲ್ಲೆ ಚಾನೆ ಮಂಡ್ಯದಾರ ಇಂಚ ಪತ್ತೋ ನಿಪ್ಪಿರು ಯಾರು ಶ್ರೀಕಾಂತ? ಯಾರು ಶ್ರೀಕಾಂತ ಯಾರತ್ತೆ ಹೊಯ್ಗೆ ಬೈಲಾರು? ಸಿರಿಯ ಕಾಂತ ಅಂದ್ರೆ ಲಕ್ಷ್ಮಿಯ ಗಂಡನಾದಂತಹ ನಾರಾಯಣ ದೇವೇರಿ, ಅವನನ್ನು ಏಕಾಂತದಲ್ಲಿ ಕಾಣಬೇಕು ಎನ್ನುವ ಉದ್ದೇಶ. ಆದ್ರಿಂದ ಅದಕ್ಕಿಂತ ಮೊದಲು ನಮ್ಮ ಮೈ ಮನಸ್ಸು ಶುದ್ಧವಾಗಬೇಕು. ಹಾಗಾಗಿ ನಿನ್ನಲ್ಲಿ ಮಾತಾಡಿದೆ. ನಿನ್ನಲ್ಲಿ ಮಾತಾಡಿ ನನಗೂ ಸ್ವಲ್ಪ ಸಂತೋಷ ಆಯ್ತು. ನೀನು ವಿನೋದ ಪ್ರವೃತ್ತಿಯವ ಅಂತ ಗೊತ್ತಾಯ್ತು. ಹಾಗಂತ ನೀನು ವಿನೋದ ಪ್ರವೃತ್ತಿಯವ ಹೌದಲ್ಲ? ಹಾಗೇನಿಲ್ಲ, ನಿನ್ನಲ್ಲಿ ಮಾತಾಡಿ ಬಹಳ ಸಂತೋಷ ಆಯ್ತು. ಹಾಗಂತ ನನಗೀಗ ಮಾತಾಡುವಷ್ಟು ವ್ಯವಧಾನ ಇಲ್ಲ. ಕಾರ್ಯಾರ್ಥಿಯಾಗಿ ಬಂದವ ನಾನು, ಕಾರ್ಯ ಅವಸರದಲ್ಲಿದ್ದೇನೆ. ಇನ್ನೊಮ್ಮೆ ಸಿಗುವ. ಬಚ್ಚಂಗಾಯಿ ಯಾರು? ಬಚ್ಚಂಗಾಯಿ ಅವು ಏನ್ ಪಂಡಿತ ಕಡೆ ಬುಲೆ ಬುಲೆ ಅಂಕಂತ ಮಲ್ತದ್ದಿ ನಂದಿ ರಡ್ಡು ಬಚ್ಚ. ಓ, ಇದು ಕರಬೂಜ, ಕರಬೂಜದ ಹಣ್ಣು. ಗರ್ಭೀಜ ಅಂಡ ತೌತದಂಚಿನ ಚೂರು ಮಲ್ಲ ಕೈಪೆದೊಂದು ಬಚ್ಚಂಗಾಯಿ. ಇದನ್ನು ನಾವು ಹೇಳುವುದು ಕರಬೂಜ ಎನ್ನುವ ಹಾಗೆ. ಬಚ್ಚಂಗಾಯಿ ಮಿತ್ತಮೇ ಪಚ್ಚೆ ಉಳ್ಳಾಯಿಡಿ ಕೆಂಪು. ಅದೇ ಹೊರಗೆ ಬೇರೆ ಬೇತೇನೆ ಉಳ್ಳಾಯಿಡಿ ಬೇತಿ ಅಂಚ. ಅದು ನಮಗೆ ಗೊತ್ತುಂಟಪ್ಪ, ನಾವು ನೋಡಿದ್ದೇವೆ. ಸರಿ, ಈಗ ನಾವು ಯಾವುದೇ ಒಂದು ವಸ್ತುವಾಗಿದ್ರೂ ಕೂಡ ಕೊಡುವವನಿಗೆ ಅದರ ಅನಿವಾರ್ಯತೆ ಇರಬೇಕು, ಕೊಡಬೇಕಾದಂತ ಅಲ್ಲವ, ಪಡೆದವನಿಗೆ ಅದರಿಂದ ಒಂದು ಲಾಭ ಇರಬೇಕು. ನಾನು ಪಡ್ಕೊಂಡೆ ಎನ್ನುವ ಹಾಗೆ. ಇದು ಎರಡೂ ಇಲ್ಲ ಅಂತಾದ್ರೆ, ನಾ ತಗೊಂಡೆ ಅಂತಾದ್ರೆ ವ್ಯರ್ಥ ಆಗುತ್ತದೆ. ಯಾಕೆ ಇದನ್ನು ನೀನು ನನಗೆ ಕೊಡುವುದು? ಯಾಕೆ? ಹೌದು ಪುಣ್ಯಾತ್ಮ, ಈಗ ನಿನಗೆ ಹರಿಕೆ ಉಂಟು, ಸರಿ, ನಿನ್ನ ಹರಿಕೆ ಸಂದಾಯ ಆಗುತ್ತದೆ. ನಾನು ಕೊಂಡೋಗಿ ಏನ್ ಮಾಡುದು? ಈರೈನು ಕೊನೋದು ಇಂಚ ಮೂರ್ಲಿ ಇಂಚ ನಡುವೆ ಮೂರೋಡು ಇಂಚ ಮೂರ್ದು ಕೂಡ ಇಂಚ ಅಡ್ಡ ಮೂರೋಡು ಮೂರ್ದೈನ ಚೋಲಿ ದೆಪ್ಪೋಡು ಇಂಚ ಕೆಂಪುದೇನು ಮಾತ್ರ ದೆತ್ತದೆ. ಐನು ಬುಕ್ಕ ಬೋಡ ನೀರೊಂಜಿ ರಸ ಮಲ್ತದೆ ಪರ್ಲಿ, ನೀರು ಮಲ್ತದೆ ಪರಿಹಾರ ಹಾಕೊಂಡು. ಅದಲ್ಲ ಅಂತ ಆದ್ರೆ ಅವತ್ತು ನಂಡ ಉದ್ದ ತುಂಡು ಮಲ್ತದೆ. ಐಕೊಂಚೂರು ಮುಂಚಿದ ಬೊಡಿ ಉಪ್ಪುದ ಬೊಡಿ ಮತ್ತೆ ಪಾಡ್ದು ಇಂಚ ñರ್ಕ ಎಡ್ಡೆ ಹಾಕೊಂಡು ತುಂಡು ಮಲ್ತೀನಿ ಅಂಚಲ ಹತ್ತನ ಇನ್ನು ಎಲ್ಲೆಲ್ಲ ತುಂಡು ಮಲ್ತದ ಒಂಜಿ ತಟ್ಟೆಡು ಪಾಡ್ದು ಒಂಜಿ ಚೀಂಕಿರಿ ನಿಂಚ ಕುತ್ತುದು ತುಂಡು ತಿನ್ನಿ ಉಂಡುದಾಯಿ ಬುಕ್ಕ ಮತ್ತೆ ತಿನ್ನೋಡು ಎಡ್ಡೆ. ಪುಣ್ಯಾತ್ಮ, ನಾವು ಸ್ವರ್ಗಲೋಕದಲ್ಲಿ ಇರುವವರು, ನಾವು ಯಾವುದನ್ನು ಭುಂಜಿಸುವುದಿಲ್ಲ ಅಂತ ಹೇಳಿದ್ದಲ್ವಾ? ಬಚ್ಚಂಗಾಯಿ ತಿನ್ನೆ ದಾಲಾಪುಜಿ ಬುಕ್ಕನಿಕ್ಲು ತಿನ್ನಂದೆ ಎಂಚನ್ನ ಬದುಕುನು. ನಾವು ಸ್ವರ್ಗದಲ್ಲಿರುವವರೆಲ್ಲ ತಿನ್ಲಿಕ್ಕೆ ಉಂಟೇನಾ? ಸ್ವರ್ಗದಾಗ್ಲಪ್ಪ ತಿನ್ಪುಣ್ಯ ಇದ್ದೀರ. ನಾವೆಲ್ಲ ಹೇಗೆ ಬದುಕುವುದು? ಎಂಚ ಭೂಲೋಕದಲ್ಲಿ ಮಾಡುವಂತಹ ಯಜ್ಞ ಯಾಗಾದಿಗಳು, ಅದರಲ್ಲಿ ಅರ್ಪಿತವಾಗುವಂತಹ ಹವಿಸು, ಅಗ್ನಿ ಅದನ್ನು ಧೂಮದ ರೂಪೇಣವಾಗಿ ನಮಗೆ ಕೊಡ್ತಾನೆ, ಪುಗೆ. ಅದನ್ನು ನಾವು ಮೂಸುನೇ ನಿಕ್ಲಿ ಈರೇನ್ ತೂನಗ ನೆಂಕು ಗೊತ್ತಾತನ ಮಲ್ಲ ಮೂಸೇಲೇ ಇರ್ ಮೂಸುದೇ ಈ ನಮೂನೆ ಆತ ನನ್ನ. ಹಾಗಲ್ವಾ? ಬುಕ್ಕ ಆಗ್ರಾಣಿಸುವುದು, ನಾವೆಲ್ಲ ಆಗ್ರಾಣಿಸುವುದೇನು? ಎಂಚಿನ ಆಗ್ರಾಣಿಸವನೆ ಎಂಚಿನ ಮೂಸುನೆ ಅಂತ. ಹೌದು ಪುಣ್ಯಾತ್ಮ, ಆಗ್ರಾಣಿಸುವುದು ಅಂತ. ಪುಗೆ ಮೂಸುನೆ ವನ್ನೆ ಆಗಿದ್ದ ಅವು ಸುಲಭ ಎಂಕ್ಲೆಗಾರ್ತಾಪ್ನೆ ಪುಗೆ ಮೂಸುನೆ ಅಂತ ಪಕ್ಕ ಗೊತ್ತಾಪು. ಬುಕ್ಕ ಈರ್ನ ಆಗ್ರಾಣಿ ಗೊತ್ತಾಪಿ. ಬಚ್ಚಂಗಾಯಿ ಕೊರಿಯತ್ತ ಈರಿಗೆ ತಿನ್ನಿಯರೇ ಆಪಿ ಮೂಸುನತಿ. ಬಚ್ಚಂಗಾಯಿ ಇಲ್ಲ ಮೂಸುಲೆ ಮೂಸೋದ್ ಬೋಲೆ ಆಡೆ ಮುಟ್ಟ. ಬೇಡ, ನನಗೆ ಬೇಡ. ಬೊಚ್ಚು ನಂಡ ಏನ್ ಬಣ್ಣ ಬರಕೇನೆ ಒಟ್ಟಾರೆಯಾಗಿ ಈಗ ತಗೊಳ್ಳದಿದ್ರೆ ನಿನಗೂ ಬೇಸರ ಆಗುತ್ತದೆ.
ಸರಿ ನನಗೆ ಬೇಕು ಅಂತಲ್ಲ, ಹಾ ನಿನ್ನ ಹರಕೆ ಸಂದಾಯ ಆಗಬೇಕಲ್ಲ. ಅಂದು ಆದ್ರೆ ಒಂದು, ದನೆ ನಾನು ಯಾರು? ಯಾರೀರಿ? ಗುರುಕುಲು. ಹಾ, ಹಾ ನಾನು ಆ ಬಟ್ಟೆಯಲ್ಲಿ ಅದನ್ನು ಹಿಡ್ಕೊಂಡು ಹೋಗುದಾ? ಹೌದನೆ. ನೀನೊಬ್ಬ ಯಕಶ್ಚಿತ್ ಮಾನವ, ಓ ದೇವರೇ. ಹಾ ನಾನೊಬ್ಬ ಬ್ರಹ್ಮವಂಶ ಸಂಭೂತ. ಹಾ ಹಾ ನೀನು ನನ್ನನ್ನು ಸ್ಪರ್ಶಿಸುವುದೇನಾ? ಮುಟ್ಟ್ಯಾರಲ್ಲಿಯ ಅಶುದ್ಧ. ಯಾನ್ ಮುಟ್ಟನೆ ನೀರು ಮುಟ್ಟ ಅಸುತ್ತ. ಅಶುದ್ಧ. ಹಾ 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 ಮತ್ತೆ ಹಾ ದೂರ ಇಡೋದನ್ನು. ಮೇರೆ ಕುರೋಲಿಯ ಮಾರಿ. ಈಗ ಇದರಲ್ಲಿ ಹ್ಮ್ ಕಟ್ಟಿ ಕೊಡಾಯ್ತಾ? ಹ್ಮ್ ಸರಿ ಕಟ್ಟು. ಒಂದು ಕುಂಟು ಸ್ವರ್ಗದನೇನ? ಹೌದೌದು, ಓಹೋ, ಅದು ಅಲ್ಲಿದ್ದೆ. ಸ್ವರ್ಗ ನೀಲಿದ ಕುಂಟುಂಡತ? ಉಂಟುಂಟು, ಅಲ್ಲಿ ಏನೆಲ್ಲ ಇಲ್ಲಿ ಯಾವುದೆಲ್ಲ ಉಂಟು. ಪಚ್ಚೆಲ ಆ? ಪಚ್ಚೆಲ ಅದು ಆ ಬಣ್ಣ ಸಿಗಲಿಕ್ಕಿಲ್ಲ, ಮತ್ತೆ ನಿನಗೆ ಬೇಕು ಅಂತಾದ್ರೆ ತರಿಸಿ ಕೊಡುವ ಆ ಬಣ್ಣ, ಆಯ್ತಾ? ಅವನಿಗೆ ಬೇಡದ್ದೆಲ್ಲ ಬೇಗ ತಲೆಗೆ ಹೋಗ್ತದೆ. ಕೇನ್ನೆ ಗುರುಕುಲೆ ನೀರೈಕ ಬೆಚ್ಚ ಬಂದದೆ. ಹಸಿರು ಉಂಟ, ಕೆಂಪು ಉಂಟ, ಕೆಳಗಡು ಮುಟ್ಟೋದಕ್ಕೆ ಬರ್ತಾನೆ ಅವ. ನಾನು ಯಾರು? ಗುರುಕುಳು. ನೀನು ಯಾರು? ಯಾನ ಕೃಷಿಕಿ. ನೀನು ನನ್ನನ್ನು ಸ್ಪರ್ಶಿಸಿದ್ರೆ ನಾನು ಅಶುದ್ಧ ಆಗುತ್ತೇನೆ. ಬರ್ತೇನೆ ಏನು ಗೊತ್ತಿಲ್ಲ ಗುರುಕುಲೆ. ಯಾನ ಮುಟ್ಟುಂಡ ಈರ ಅಶುದ್ಧ ಆಪುನು. ಹೌದು. ಯಾನ ಮುಟ್ಟುನ ಕುಂಟುಡು ಕಟ್ಟೊಂದ್ಕೊಂಡು ಈರ ಅಶುದ್ಧ ಆಪುನು. ಹೌದು. ಈರಕ ಬಗ್ಗೆರೆ ಸಂಕಟ. ಯಾನ ಕುಂಟುಡು ಕಟ್ಟದು ಕೊರ್ನಿನ ಐನು ದೆತ್ತದಿರು ಪುಗೆಲ್ಡು ಬಣ್ಣ ಅಶುದ್ಧ ಆಪುಜ. ಅದೊಂದು ಕ್ರಮ ಉಂಟು, ಎಂಚಿನಿ ಅದು ನಮ್ಮಂತವರಿಗೆ ಮಾತ್ರ ಗೊತ್ತಿರುವುದು. ಹಾ ಹಾ ನಮಗೆ ಬೇಕು ಅಂತ ಆಗುವಾಗ ನಾವು ಅದನ್ನು ಮಂತ್ರದಲ್ಲಿ ಶುಚಿರ್ಭೂತಗೊಳಿಸ್ತೇವೆ. ನಿಕ್ಲೆ ಬೋರ್ಡ್ ನಿಕ್ಲು ಕಾಲಿ ಮಂತ್ರೋಡು ನೀರು ಪಾಡ್ದು ಮತ್ತೆ ನಿಕ್ಲಿ ಸರಿ ಮಲ್ಪಾರು ಮತ್ತೆ ಸೂಚಿ ಮಲ್ಪಾರು ನಿಕ್ಲೆ ಬೊಡ್ಚಿನ ಅಶುದ್ಧ. ಅಶುದ್ಧ. ಅತಿ ಗುರುಕ್ಲೆ ಇದು ತಿಕ್ಕನ ಬಾರಿ ಎದ್ದೆಲ್ಲ ಅಂಡಿ ಏನಪ್ಪ ಈರ್ತೆ ಸ್ವರ್ಗಕ್ಕೆ ಹೋಗ. ಹೌದು, ನಾನು ಸ್ವರ್ಗಕ್ಕೆ ಹೋಗುದು. ಇತ್ತೆ ಮೀ ಒಂದು ಪೋಪುನ್ನ ಮೀದ್ ಬಸ್ತನ್ನ ಇರು. ನಾನು ಸ್ನಾನ ಮಾಡಿ ಬಂದವ. ಬರ್ಪುಣ ಸ್ವರ್ಗ ಇನ್ನು ಸ್ವರ್ಗಕ್ಕೆ ನೇರ, ಎಲ್ಲಿಯೋ ಮಧ್ಯದಲ್ಲಿ ನಿಲ್ಲಿಕ್ಕಿಲ್ಲ, ನೇರ ಸ್ವರ್ಗ ಅಂದ. ಇಂದು ಗುರುಕುಲೆ ಒಂಜಿ ಉಪಕಾರ ಮಲ್ತರು. ಏನು ಮಗು? ಒಂಜಿ ಉಪಕಾರ ಏನಪ್ಪ? ಬೇಜಾರು ಅಲ್ಪೇರಲ್ಲಿ ಅಯ್ಯೋ, ನಿನ್ನಂತ ಒಬ್ಬ ಬಡತಾಯಿ ಮಗನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಕ್ಕುಂಟ ನಾನು. ಒಂಜಿ ಉಪಕಾರ ಏನಪ್ಪ? ಅಣ್ಣ ಎನ್ನವು ಅಮ್ಮೇರು ಸಾಲ ಅಂತನ ಪಂಡೇತ ಅವು ಸಾಲ ಬೇರೆ ನನಲ ಆಕಳು ಕಿರಿಕಿರಿ ಮಲ್ತು ಒಂದೇಳಿ ಅಂಚ ಒಂಜೀರಗ ಸ್ವರ್ಗೋಡೊಂಜಿ ಎನ್ನ ಅಮ್ಮೆ ಒಂಜಿ ತಿಕ್ಕಂಡ ಅಮ್ಮ ಎನ್ನ ಲೆಕ್ಕನೆ ಎನ್ನಲಿಂಚನೆ ಗಡ್ಡಲ ಇಂಚ ಚೂರು ಚೂರು ಉಂಡು ಎನ್ನಂಚನೆ ಅಮ್ಮೆ ಒಂಜಿ ಸೂರಪ್ಪೇದೆ ಅಂಚ ಎನ್ನ ಅಮ್ಮನೊಂಜಿ ಏತು ಒಂಜಿ ಸಾಲ ಮಾಡಿದ ನನರ ಮೀಯರ ಅಣ್ಣಗೆ ಇರೊಂಜಿ ಕೊಂಚ ಪಂಡ್ರೋಡ್ ಬರ್ತದೆ ಒಂಜಿ. ಏನು ನಿನ್ನ ಅಪ್ಪನನ್ನು ಹುಡುಕುವುದಕ್ಕೆ ಇರುವವನು ನಾನು? ಇದು ಎಂತ ಸ್ವರ್ಗಕ್ಕೆ ಪೋಪನಾರತ ಅಂಚ ಒಂಜಿ ಒಳ್ಳೆ ಕತೆ ಪುಣ್ಯಾತ್ಮ. ಸತ್ತವರೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಾರ ಸ್ವರ್ಗದಲ್ಲಿ? ಆಂಡಲ್ಲ ನಿಕ್ಲೆಗೆ ಪೋಲೆ ತೈಟೆ ಬಿಟ್ಟೆಲ್ಲ ಹೋಗಬಹುದು. ಇರ್ಬೇಕ ಮುಲ್ಪೇರೆಲ್ಲ ನಾಡಿರ್ತೀನಿ ರೆಂಡ ಬನ್ನಿ ಯಾನ ನಾಡ ಪಾತೇರಿ ಯಾನ್ ಪಾತೇರಿ. ಬೇಡ ಬೇಡ ಬೇಡ, ಹಾಗಾಗುವುದಿಲ್ಲ. ಯಾಕೆ? ಅದಕ್ಕೊಂದು ಪ್ರತ್ಯೇಕವಾದಂತಹ ಜೀವಯೋಗ್ಯತೆ ಉಂಟು. ಭೂಲೋಕದಲ್ಲಿ ಸತ್ತಂತಹ ಆತ್ಮಗಳು ಯಾವುದುಂಟೋ ಅವುಗಳಿಗೆ ಸ್ವರ್ಗಲೋಕದಲ್ಲಿ ಪ್ರತ್ಯೇಕವಾದಂತಹ ಸ್ಥಾನಮಾನ ಉಂಟು. ಅವರು ನಮ್ಮನ್ನು ಭೇಟಿಯಾದ್ರೂ ಕೂಡ ನಮಗೆ ಅವರನ್ನು ಕಾಣಬಹುದೇ ಹೊರತು ಅವರಿಗೆ ನಮ್ಮನ್ನು ಕಾಣುವಂತಹ ಯೋಗ ಇಲ್ಲ. ಹಾಗಾಗಿ ನಿನ್ನ ಅಪ್ಪನ ವಿಷಯ ನನ್ನಲ್ಲಿ ಮಾತಾಡಬೇಡ. ಮತ್ತೆ ನಿನ್ನ ಅಪ್ಪನನ್ನು ಹುಡುಕೊಂಡು ಹೋಗ್ಲಿಕ್ಕೆ ನನಗೆ ಅದೇ ಕೆಲಸ ಅಲ್ಲ. ನಾನು ದೇವಗುರು ಅಲ್ಲಿ. ಗುರುಕಳೆ ಆಂಡಲ್ಲ ಅಂಡ ಇರುತ್ತೆ ಸ್ವರ್ಗಕ್ಕೇನಾ? ಹೌದು. ಏನೇ ನಾನು ಒಂಜಿ ಎಲ್ಲಿ ಬೇರೆ ಏನು ಬೇಜಾರು ಅನ್ಪೇರಲ್ಲಿ ಏನು ಪುಣ್ಯಾತ್ಮ, ಒಮ್ಮೆ ಬೇಗ ಹೇಳಿ ಮುಗಿಸು, ನನಗೆ ಹೋಗ್ಲಿಕ್ಕೆ ಉಂಟು. ಎನ್ನ ಅಮ್ಮೇರಿ ಇಲ್ಲ ಲಂಚನೆ ಒಂಜಿ ನುಂಗೆಲ್ದ ಒಂಜಿ ಮುಟ್ಟೆ ಎತ್ತಿಂದ ಒಂಜಿ ರಡ್ಡು ಬಟ್ಟೆಲ್ಲ ಉಂಪೇದಿರಿ ಅಂಚ ಇತ್ತೆ ಅಲ್ಪ ಪಾಪ ಅಲ್ಪ ಎಂಚಿನ ಉಂಡ ಇಜ್ಜ ಏರಿ ಗೊತ್ತು. ನಾನೊಂಜಿ ಒಂಜಿ ಒಂಜಿ ಈತ ನಂಗೆ ಕೊಂಡು ತೋರ್ಸ ಒಂಜಿ ಎನ್ನ ಅಮ್ಮೇರಿಗೆ ಒಂಜಿ ಕುರ್ಟು ಬಾರ ಗುರುಕುಳೆ ಇದು ಪೋಣಗೊಂಜಿ. ನಿನಗೆ ನನ್ನನ್ನು ನೋಡುವಾಗ ಏನು ಅಂತ ಅನ್ನಿಸ್ತದ? ಅದು ಇರೆಂತ ಪೋಪುನರತಿ ಒಂಜಿ ಎಂಕ್ಲನ್ನ ಬರ್ಪುನ ಒಲ್ಪ ಎಂಚಿನ ನಾಡ್ಯಾರ ಇರೇ ನಾಡ್ಯಾರಿಜ್ಜತಿ. ಅದು ಕೂಡ ನಾನು ಅಂದೆ ನೀನು ಹೇಳಿದ್ದೇನು? ಏನು ಮೀನು? ನುಂಗೆಲ್ ಮೀನು, ಮತ್ಸ್ಯ. ಅದು ಕೂಡ ಒಣಗಿದ ಮತ್ಸ್ಯ. ಒಣಗಿದ ಮತ್ಸ್ಯವನ್ನು ನಾನು ಹೌದು, ನನಗೀಗ ಆಸೆ ಆಗುತ್ತಾ ಉಂಟು ತಿನ್ಲಿಕ್ಕೆ. ತಂಚ ಈರಕ್ಕೆ ಕೊನೆಯ ಅಪ್ಪಜಿನ ನೈಟ ಬಚ್ಚಗಾಯ್ದು ಪಾಡ್ದು ಅದಾಗುದಿಲ್ಲ. ಇದು ಬಟ್ಟೆ ಎಷ್ಟು ಪಾವಿತ್ರ್ಯತೆಯನ್ನು ಪಡೆದದ್ದು ಅಂತ ಗೊತ್ತುಂಟ ನಿನಗೆ? ದೇವಗುರು ಬೃಹಸ್ಪತಿವಿನ ಬಟ್ಟೆ ಇದು. ಅದರಲ್ಲಿ ಎಂತದ್ದು ಒಣಮತ್ಸ್ಯವನ್ನು ಹಾಕಿ ಒಣಮತ್ಸ್ಯವನ್ನು ನಿನ್ನ ಅಪ್ಪನಿಗೆ ಕೊಡುಗು.
ಅತ್ತ ಆರಿಗೆ ಕೊರ್ಪುನೆ ನೀರ್ಗ ಆರಿಗೆ ನಿನ್ನ ಅಪ್ಪನ ಸೇವೆ ಮಾಡುವುದಕ್ಕೆ ನಾನು ಸ್ವರ್ಗದಲ್ಲಿ ದೇವಗುರು ಆದದ್ದ. ಸೇವೆ ಪೋನ ಕೊಂಚ ತಿರು ಮುಲ್ಪದಲ್ಲ ಪಡನೆ ಅಂತೂ ಬೇಡ ಬೇಡ ಬೇಡ, ನನಗೆ ನಿನ್ನಿಂದ ಉಪಕಾರವೂ ಬೇಡ, ನಿನಗೆ ನಾನು ಉಪಕಾರ ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ತಾಂಡ ಬಚ್ಚಂಗ ಇನ್ನೊಂಜಿ ಮಿನಿ ದಕ್ಕಟ್ ರೆಡಿ ಅವಿ ಯಾಕೆ ಇನ್ನೊಂಜಿ ಮೂಸಿಲೆ ಆಯ್ತು, ಅವೇ ನಿನ್ನ ಹರಿಕೆ ಸಂದಾಯ ಆಗಬೇಕು, ನನಗೆ ಬೇಕು ಅಂತ ಅಲ್ಲ. ಬುಲೆಸಲ್ಲ ಎಂಜಾವಡ ಹೌದು, ಅಂಚ ಇದ್ರ ಹೊರಗೆ ಪಿದಾಯಿ ಬೇತೀನಿ ಉಲಾಯಿ ಬೇತೀನಿ ಒಳಗೆ ಬೇರೆ ಬಿರಿದಾಯ್ಡು ಪಚ್ಚೆ ಉಲಾಯ್ಡು ಕೆಂಪು. ಆಯ್ತು ಬರ್ತೇನೆ. ಅತಿ ಅಂಜ ಅಮ್ಮೇರೊಂದು ಪಲ್ಲೆ ಒಂದು ಕೇಳಿ ನಿನ್ನ ಅಪ್ಪನನ್ನು ಬೇಕಾದ್ರೆ ಬಂದು ಹುಡುಕ. ಅತ್ತೆ ಸಾಲದೊಂಜಿ ಏತದೊಂಜಿ ಕೇಳಿ ನನ್ನ. ನಿನಗೀಗ ಸಮಸ್ಯೆ ಏನು? ನಿನ್ನ ಅಪ್ಪನಲ್ಲಿ ಕೇಳಬೇಕಾದ್ದಲ್ವಾ? ಸದ್ಯದಲ್ಲಿ ನೀನು ಕೂಡ ಬಾ. ನಮ್ಮನಿದ ಪೆದಂಬು ಮಾರಿ ಬಟ್ರೇನ ಬಾ ಅನ್ವಂಡ ಯಾನು ಸೈ ಹೊಡೆದತ್ತ ಅಣ್ಣರ ಅವೊಂಜಿ ಬಚ್ಚಂಗ ಒಂಜಿ ಕೊಂಡಲಿ ಆಯ್ತಾ? ಅವೇ ಆಯ್ತಾಯ್ತು. ಯಾನ್ ಏರು ಗೊತ್ತಾಂಡೆ ಯಾನೇ ಶನೀಶ್ವರೇ ಮೇರೆ ದೇವ ಗುರುಕುಳು ಮೇರೆಗೆ ಯಾನೇ ಗುರು ಬಾಕಿ ದಕ್ಕಲು ಲಘು ಬಣ್ಪುಣವ ಅಹಂಕಾರ ತರೆಟಾಡರ್ದಿತ್ತಲಿ ಐಕ್ಯ ಜನ್ಮರಾಶಿಗೆ ಪೊಗ್ಗೆರ ಒಂಜಿಗಳಿಗೆ ಅವಕಾಶ ಕೆಂಡ ಎಂಡನೆ ಚೂರು ದಪ್ಪ ಬಾತಿಯರೇರಿ ಕೃಷಿಕನ ವೇಸೋಡು ಬತ್ತದ ಕೈಟು ಬಚ್ಚಂಗಾಯಿನ ಕೊರದು ಬಿಡ್ತೆ ಬಚ್ಚಂಗಾಯ್ದ ಮೈ ಮೇದಾದ ಅಂದ್ರೆ ನನಗೆ ಗೊತ್ತಾಗ್ಬಿಡು ತೂಕ.